ಇದರಲ್ಲಿ ನಮ್ಮದೊಂದು ಬೇಡಿಕೆಯ ನುಡಿ. ಪ್ರಾರ್ಥನಾ ಗೀತೆಯಲ್ಲಿ ಸ್ಮರಿಸಲು ಬರುತ್ತಿದ್ದಾರೆ ನಮ್ಮ ಶಾಲಾ ಶಿಕ್ಷಕರು. ಈ ನುಡಿಯನು ದೇವಾ ನೀನು ಮಹಾಮಹಿಮನು, ಭೂಮಿ ಆಕಾಶಗಳ ಸೃಷ್ಟಿಸಿದವನು, ಸಕಲ ಸ್ತುತಿಗಳೆಲ್ಲವೂ ನಿನಗೆ ಮಾತ್ರ ಮೀಸಲು. ನೀನೋರ್ವನೇ ದೇವಾ ಲೋಕಪಾಲಕನು, ಕರುಣಾಮಯಿ ದೇವಾ ನಿನ್ನದೇ ದಯೆಯು, ಇಹ ಪರಗಳೆರಡರಲ್ಲೂ ನಿನ್ನದೇ ಕೊನೆಯು. ಸನ್ಮಾರ್ಗವನ್ನು ನಮಗೆ ನೀನು ತೋರು ಪ್ರಭುವೇ, ನೀನೋರ್ವನೇ ದೇವಾ ಲೋಕಪಾಲಕನು. ನಿನ್ನನ್ನೇ ಪೂಜಿಪೆವು ನಾವೆಲ್ಲ ದೇವಾ, ನಿನ್ನೊಡನೆ ಯಾಚಿಸುವೆ ನಾವು ದೇವಾ. ನಿರ್ಣಾಯಕ ದಿನದ ನೀನು ಒಡೆಯನೆಂದು ಜೀವಿಗಳಿಗೆಲ್ಲ ಕೊಡುವೆ ನ್ಯಾಯವನ್ನು ಅಂದು. ನೀನೊಡೆಯನು ದೇವಾ ನೀನು ಮಹಾಮಹಿಮನು, ಭೂಮಿ ಆಕಾಶಗಳ ಸೃಷ್ಟಿಸಿದವನು, ಸಕಲ ಸ್ತುತಿಗಳೆಲ್ಲವೂ ನಿನಗೆ ಮಾತ್ರ ಮೀಸಲು. ನೀನೋರ್ವನೇ ದೇವಾ ಲೋಕಪಾಲಕನು. ಶಿಕ್ಷಕ ದಿನಾಚರಣೆ ಎಂಬುದು ಬಹಳಷ್ಟು ಗೌರವಯುತವಾದಂಥ ಒಂದು ವ್ಯವಸ್ಥೆಯಾಗಿರುತ್ತದೆ. ಇದು ಗೌರವಿಸುವಂಥ ವಿಚಾರವನ್ನು ನಾವು ಮಾಡುವಲ್ಲಿ ವಿದ್ಯಾರ್ಥಿಗಳು, ಹಳೆ ವಿದ್ಯಾರ್ಥಿಗಳು ಎಲ್ಲರೂ ಸೇರಿಕೊಂಡು ಮಾಡುವಂಥ ವ್ಯವಸ್ಥೆ. ಆದರೆ ನಾವು ನಮ್ಮ ಶಾಲೆಯ ವ್ಯವಸ್ಥೆಗೆ ತಕ್ಕಂತೆ ನಮ್ಮ ವಿದ್ಯಾರ್ಥಿಗಳನ್ನು ಸೇರಿಸಿಕೊಂಡು ವಿದ್ಯಾರ್ಥಿಗಳಿಂದಲೇ ಆ ಕಾರ್ಯಕ್ರಮ ಆಗಬೇಕು ಎಂಬಂಥ ದೃಷ್ಟಿಯಿಂದ ಈ ಕಾರ್ಯಕ್ರಮವನ್ನು ನಾವು ಹಮ್ಮಿಕೊಂಡಿದ್ದೀವಿ. ಶಿಕ್ಷಕರಿಗೆ, ಅದರಲ್ಲಿಯೂ ಪ್ರಾಥಮಿಕ ಶಿಕ್ಷಕರಿಗೆ ಸಲ್ಲುವಂಥ ಗೌರವ ಅದು ನಿಜವಾಗಿಯೂ ವೈಶಿಷ್ಟ್ಯಪೂರ್ಣವಾದಂಥ ಗೌರವವಾಗಿರ್ತದೆ. ಅದರ ನಂತರ ಹಂತವಾಗಿ ಪ್ರೌಢಶಾಲೆ, ಕಾಲೇಜುಗಳಲ್ಲಿ ನಡೆಯುತ್ತದೆ. ಯಾಕೆಂತ ಹೇಳಿದರೆ ಭಾರತದ ರಾಷ್ಟ್ರ ಕವಿಯಾಗಿದ್ದಂಥ ಅಲ್ಲಾಮಾ ಇಕ್ಬಾಲ್ ರವರ ಒಂದು ಸನ್ನಿವೇಶವನ್ನು ನಾವು ನೆನಪಿಟ್ಕೊಳ್ಬೇಕಾಗ್ತದೆ. ಅಲ್ಲಾಮಾ ಇಕ್ಬಾಲ್ ರವರಿಗೆ ರಾಷ್ಟ್ರ ಪ್ರಶಸ್ತಿ ಸಿಕ್ಕಿದಂಥ ಸಂದರ್ಭದಲ್ಲಿ ಅವರ ಊರಿನಲ್ಲಿ ದೊಡ್ಡದಾದಂಥ ಒಂದು ಸಮಾರಂಭವನ್ನು ಏರ್ಪಡಿಸ್ತಾರೆ. ಆ ಸಮಾರಂಭ ಯಾಕೆ ಅಂತ ಹೇಳಿದರೆ ಅಲ್ಲಾಮಾ ಇಕ್ಬಾಲ್ ರವರಿಗೆ ಸನ್ಮಾನ. ದೊಡ್ಡ ಮೈದಾನ, ಲಕ್ಷಾಂತರ ಜನ ಸೇರುವಂಥ ಮೈದಾನದಲ್ಲಿ ಅವರನ್ನು ಸೇರಿಸಿಕೊಂಡಿದ್ದಾರೆ. ಅಲ್ಲಿ ಕಾರ್ಯಕ್ರಮದ ಆಯೋಜಕರು ಕರೀತಾರೆ, ಅಲ್ಲಾಮಾ ಇಕ್ಬಾಲ್ ರವರು ಬಂದಿದ್ದಾರೆ, ವೇದಿಕೆಗೆ ಬರಬೇಕು, ಅವರೊಟ್ಟಿಗೆ ಬಂದಂಥ ಮಂತ್ರಿ ಮಹೋದಯರು ಎಲ್ಲರೂ ವೇದಿಕೆಗೆ ಬರಬೇಕು ಅಂತೇಳಿ ಕರೆದು ವೇದಿಕೆ ಮೇಲೆ ಕೂತುಗೊಳಿಸ್ತಾರೆ. ಆ ವೇದಿಕೆಯ ಮೇಲೆ ಕೂತುಗೊಳಿಸಿದ ಮೇಲೆ ಅಲ್ಲಾಮಾ ಇಕ್ಬಾಲ್ ರವರು ಒಂದು ಮುಂಡು, ಒಂದು ಕೊಡೆ, ಒಂದು ಟೊಪ್ಪಿ, ಉದ್ದವಾದಂಥ ಒಂದು ಅಂಗಿಯನ್ನು ಹಾಕಿಕೊಂಡಂಥ ಅಲ್ಲಾಮಾ ಇಕ್ಬಾಲ್ ರವರು ವೇದಿಕೆಯಿಂದ ಇಳಿದು, ಸ್ಟೇಜಿಂದ ಇಳಿದು ನೇರ ಹೋಗ್ತಾರೆ. ಅಲ್ಲಿ ಕಾರ್ಯಕ್ರಮದ ಆಯೋಜಕರಿಗೆಲ್ಲ ಬಹಳ ಬೇಸರ ಆಗ್ತದೆ ಅಂತ. ಅಯ್ಯೋ, ನಮ್ಮಲ್ಲಿ ಏನಾದರೂ ತಪ್ಪಾಯ್ತಾ, ಯಾಕೆ ಇವರು ಕೆಳಗೆ ಹೋಗ್ತಾ ಇದ್ದಾರೆ ಅಂತ. ಇವರು ಹೋಗಿ ಒಂದು ಮೂಲೆಯಲ್ಲಿ ಹಿಂದುಗಡೆಯಲ್ಲಿ ಕೂತ್ಕೊಂಡಂಥ ಒಬ್ಬ ಮುದುಕನನ್ನು ಕೈ ಹಿಡ್ಕೊಂಡು ಬರ್ತಾರೆ ಅಂತೆ. ತಲೆಗೆ ಟೊಪ್ಪಿಟ್ಟಂಥ ಒಬ್ಬ ವ್ಯಕ್ತಿಯನ್ನು ಕರೆದುಕೊಂಡು ಬಂದು ಇವರಿಗೆ ಸುಂದರವಾಗಿ, ಎತ್ತರವಾಗಿ ಏನು ಆಸನವನ್ನು ಮಾಡಿದ್ದಾರೆ ಆ ಆಸನದಲ್ಲಿ ಅವರನ್ನು ಕುಳ್ಳಿರಿಸ್ತಾರೆ. ಅವರನ್ನು ಕೂತುಕೊಳ್ಳಿ ಕೇಳ್ತಾರೆ. ಆಗ ಅವರೆಲ್ಲ ಕೇಳ್ತಾರಂತೆ, ನೀವು ಏನು ಮಾಡಿದ್ದೀರಿ ಇಕ್ಬಾಲ್ ರವರೇ, ಇದು ನಿಮಗೆ ನಾವು ಮಾಡಿದಂಥ ಸನ್ಮಾನ, ನಮ್ಮ ಊರಿನ ಒಬ್ಬ ವ್ಯಕ್ತಿಯನ್ನು ಕರೆದು ನೀವು ಕೂತುಗೊಳಿಸಿದಿರಲ್ಲ, ಇದು ನಮಗೆ ಅವಮಾನವಲ್ಲವಾ ಅಂತ. ಅದಕ್ಕೆ ಅಲ್ಲಾಮಾ ಇಕ್ಬಾಲ್ ಹೇಳ್ತಾರಂತೆ, ಇದು ನಿಮಗೆ ಅವಮಾನ ಅಲ್ಲ, ಇದು ನಿಜವಾಗಿಯೂ ಇವತ್ತು ನೀವು ಏನು ಸನ್ಮಾನ ಮಾಡಿದ್ದೀರೋ ಈ ಸನ್ಮಾನ ಸಲ್ಲಬೇಕಿದ್ದದ್ದು ಇವರು ನನ್ನ 4ನೇ ಕ್ಲಾಸ್ನಲ್ಲಿ ನನಗೆ ಪಾಠ ಮಾಡಿದಂಥ ಗುರುಗಳು, ಇವರಿಗೆ ಸನ್ಮಾನ ಆಗಬೇಕು. ಇವರಿಗೆ ಸನ್ಮಾನ ಆದ ನಂತರ ನಾನು ಸನ್ಮಾನಕ್ಕೆ ಕೊರಳೊಡ್ಡೋದು ಅಂತ. ಯಾಕೆ ಹೇಳಿದೆ ಅಂತ ಹೇಳಿದ್ರೆ, ಒಬ್ಬ ಅಧ್ಯಾಪಕನನ್ನ, ಒಬ್ಬ ಶಿಕ್ಷಕನನ್ನ ಗೌರವಿಸುವಂತ ಒಂದು ಜವಾಬ್ದಾರಿ ಅದು ಆ ಊರಿನದ್ದಾಗಿರುತ್ತದೆ, ಆಡಳಿತ ಮಂಡಳಿದಾಗಿರುತ್ತದೆ, ಶಾಲಾಭಿವೃದ್ಧಿ ಮಂಡಳಿದಾಗಿರ್ತದೆ. ಅದು ನಮ್ಮ ಊರಿನಲ್ಲಿಂದಲೇ ಮಾತ್ರ ಅಲ್ಲ, ಇವತ್ತು ರಾಷ್ಟ್ರ ಮಟ್ಟದವರೆಗೆ
ರಾಷ್ಟ್ರ ಮಟ್ಟದವರೆಗೆ ವಿವಿಧ ಹಂತದಲ್ಲಿ ಶಿಕ್ಷಕ ದಿನಾಚರಣೆ ನಡೆಯುತ್ತದೆ. ರಾಷ್ಟ್ರ ಮಟ್ಟದಲ್ಲಿ ನಮ್ಮ ರಾಷ್ಟ್ರಪತಿಯವರ ಅವರೇ ಅದನ್ನು ಆಯೋಜಿಸ್ತಾರೆ. ರಾಜ್ಯ ಮಟ್ಟದಲ್ಲಿ ರಾಜ್ಯಪಾಲರು ಶಿಕ್ಷಕ ದಿನಾಚರಣೆ ಆಯೋಜಿಸ್ತಾರೆ. ಜಿಲ್ಲಾ ಮಟ್ಟದಲ್ಲಿ DC ಅವರು ಮಾಡ್ತಾರೆ. ಯಾಕಂದ್ರೆ ಎಲ್ಲ ಶಿಕ್ಷಕರು ಗೌರವಪೂರ್ವಕವಾಗಿ ಆ ಒಂದು ದಿವಸ ಗೌರವಕ್ಕೆ ಒಳಗಾಗಬೇಕು ಅಂತ. ಯಾಕೆಂತ ಹೇಳಿದ್ರೆ ಭಾರತದ 2ನೇ ರಾಷ್ಟ್ರಾಧ್ಯಕ್ಷರು, ಪ್ರಥಮ ಉಪರಾಷ್ಟ್ರಾಧ್ಯಕ್ಷರು ಆದಂಥ ಸರ್ವಂಪಲ್ಲಿ ರಾಧಾಕೃಷ್ಣರವರು ನನ್ನ ಹುಟ್ಟಿದ ಹಬ್ಬವನ್ನ ಶಿಕ್ಷಕರ ದಿನಾಚರಣೆಯನ್ನಾಗಿ ಆಚರಿಸಿ ಅಂತ ಹೇಳಿದ್ದಾರೆ. ಶಿಕ್ಷಕರಿಗೆ ಬೇರೆ ದಿನಾಚರಣೆಗಳಿಲ್ಲ, ಅವ್ರ ಮನೆಯಲ್ಲಿ ಮಾಡಬಹುದು, ಆದರೆ ಒಟ್ಟಾಗಿ ಅವರ ಮಕ್ಕಳೊಟ್ಟಿಗೆ ಕೂತು ಆಚರಿಸುವಂತ ಒಂದು ಆಚರಣೆ ಅದಾಗಬೇಕು ಅಂತ. ಅದರಲ್ಲಿ ನಾನು ಸಾರ್ಥಕತೆಯನ್ನು ಕಂಡಿದ್ದೇನೆ. ಇವತ್ತು ನನ್ನ ವಿದ್ಯಾರ್ಥಿಗಳು ಅವರ ತಾಕತ್ತಿಗೆ ಅನುಸಾರವಾಗಿ ಏನಾಗುತ್ತೆ ಆ ಎಲ್ಲ ಕಾರ್ಯಕ್ರಮವನ್ನು ಇವತ್ತು ನನ್ನ ಮಕ್ಕಳು ಮಾಡಿದ್ದಾರೆ. ನನ್ನ ಟೀಚರಿಗೆ ಬೆಳಗಿನಿಂದ ಮಧ್ಯಾಹ್ನದವರೆಗೆ ನನ್ನ ಟೀಚರ್ಸ್ನವರು ಕುಣಿದು ಕುಪ್ಪಳಿಸಿದ್ದಾರೆ. ಅದು ದೊಡ್ಡದಾದಂಥ ಪಾರಿತೋಷಕ ಸಿಗುತ್ತೆ ಅಂತೇಳಿ ಅಲ್ಲ, ಪ್ರೈಸ್ ಸಿಗುತ್ತೆ ಅಂತೇಳಿ ಅಲ್ಲ, ನಮ್ಮ ವಿದ್ಯಾರ್ಥಿಗಳು ನಮಗೆ ಸ್ಫೂರ್ತಿದಾಯಕರಾಗಿ ನಮ್ಮೊಟ್ಟಿಗೆ ಅವರು ಆಡಬೇಕು, ನಮ್ಮೊಟ್ಟಿಗೆ ಅವರು ಕುಣಿಬೇಕು ಎಂಬಂತ ಭಾವನೆಯಿಂದ ನಮ್ಮ ಅಧ್ಯಾಪಕರುಗಳು ಕುಣಿಯುವಂತ ಒಂದು ವ್ಯವಸ್ಥೆ ಮಾಡ್ತಾರೆ. ಇವತ್ತು ಎಲ್ಲ ವ್ಯವಸ್ಥೆಗಳಲ್ಲಿ ನಾವು ನೋಡಿದಾಗ, ಉದಾಹರಣೆಗೆ ಕ್ಯಾಥೋಲಿಕ್ ಮ್ಯಾನೇಜ್ಮೆಂಟ್ ಅನ್ನು ನಾವು ತೆಗೆದುಕೊಂಡಾಗ ಸೆಪ್ಟೆಂಬರ್ 4ನೇ ತಾರೀಕಿಗೆ ಪರ್ಮನೆಂಟ್ ಅವರ ಶಿಕ್ಷಕರ ದಿನಾಚರಣೆ. ಶಿಕ್ಷಕರ ದಿನಾಚರಣೆ ಅಂತ ಹೇಳಿದ್ರೆ ಶಿಕ್ಷಕರಿಗೆ ಮಧ್ಯಾಹ್ನ ಏನಾದರೂ ಕೊಡಬೇಕು, ಅವರಿಗೆ ದೊಡ್ಡ ಗಿಫ್ಟ್ ಕೊಡಬೇಕು ಅಂತೇಳಿ ಅಲ್ಲ, ಒಮ್ಮೆ ಕೂತುಗೊಳಿಸಿ ನಮ್ಮ ಆಡಳಿತ ಮಂಡಳಿಯ ಬಾಯಿಂದ ನೀವು ಒಳ್ಳೆಯವರು ಅಂತ ಕೇಳಿಕೊಳ್ಳುವುದು, ಆಗ ನಮಗೆಲ್ಲರಿಗೊಂದು ಖುಷಿ. ಅದೇ ಶಿಕ್ಷಕ ದಿನಾಚರಣೆ. ಅಥವಾ ಅವರಿಗೆ ಪೆನ್ ಕೊಡಬೇಕು, ಮಧ್ಯಾಹ್ನ ಬಿರಿಯಾನಿ ಕೊಡಬೇಕು, ಅದು ಶಿಕ್ಷಕ ದಿನಾಚರಣೆ ಅಲ್ಲ. ನಾವು ಮೊನ್ನೆ ಮಂಗಳೂರು ದಕ್ಷಿಣ ವಲಯದಲ್ಲಿ 1,500 ಜನ ಒಟ್ಟಿಗೆ ಸೇರಿದೆವು, ಒಂದು ಉತ್ತಮವಾದಂಥ ಊಟ ಮಾಡಿದೆವು. ಅದೆಲ್ಲ ಏನು ಅಂತ ಹೇಳಿದರೆ ನಮ್ಮೊಳಗಿರುವಂಥ ಪರಸ್ಪರ ಆತ್ಮವಿಶ್ವಾಸವನ್ನು ಮೂಡಿಸುವಂಥ ಒಂದು ವ್ಯವಸ್ಥೆ. ನಮಗೆ ಯಾರು ಮಾಡುವವರಿಲ್ಲ ಎಂಬಂಥ ದೃಷ್ಟಿಯಿಂದ ನಾವೇ ಮಾಡಿಕೊಳ್ಬೇಕಾಗ್ತದೆ. ಅದಕ್ಕೆ ನಮ್ಮಲ್ಲಿ ಏನು ಹೇಳ್ತಾರೆ ಏನಂತ ಹೇಳಿದ್ರೆ, ನಮ್ಮ ಮುಸಲ್ಮಾನ ಭಾಷೆಯಲ್ಲಿ ಹೇಳಿದ್ದಾರೆ ನಂಗಲ ಪಾತಿಯರ ನಂಗಮೆ ಹಾಕಿರಿ ಅಂತ. ಅದನ್ನು ಬಹುಶಃ ಕನ್ನಡಕ್ಕೆ ತೆಗೆದುಕೊಂಡು ಹೋದಾಗ ನಮ್ಮ ತಿಥಿಯನ್ನು ನಾವೇ ಮಾಡೋದು ಅಂತ. ನಮ್ಮ ತಿಥಿಯನ್ನು ನಾವೇ ಮಾಡೋದು, ಶಿಕ್ಷಕ ದಿನಾಚರಣೆ ಅಂದರೆ ನಮ್ಮ ತಿಥಿಯನ್ನು ನಾವೇ ಮಾಡೋದು ಅಂತ. ಅದು ಬೇರೆಯವರು ಮಾಡಬೇಕು. ಆ ನಿಟ್ಟಿನಲ್ಲಿ ನನ್ನ ಶಾಲಾಭಿವೃದ್ಧಿ ಸಮಿತಿಯವರು ಎಲ್ಲ ಕೆಲಸಗಳನ್ನು ಮಾಡುವಲ್ಲಿ ನನಗೆ ಸಂಪೂರ್ಣವಾದಂಥ ಸ್ವಾತಂತ್ರ್ಯವನ್ನು ಕೊಟ್ಟಿದ್ದಾರೆ. ಒಳ್ಳೆಯ ಕೆಲಸ ನೀವು ಏನು ಮಾಡಿದರೂ ನಿಮ್ಮ ಹಿಂದೆ ನಾವಿದ್ದೇವೆ ಅಂತ. ಆದ್ದರಿಂದ ನಾವು ಅವರಲ್ಲಿ ಕೇಳಲಿಕ್ಕಿಲ್ಲ, ಕಾರ್ಯಕ್ರಮ ಮಾಡಿ ಬನ್ನಿ ಸರ್ ಅಂತ ಕರೆದಾಗ ಸಂತೋಷಪೂರ್ವಕವಾಗಿ ಈ ಕಾರ್ಯಕ್ರಮಕ್ಕೆ ಬರ್ತಾರೆ. ಇವತ್ತು ನಮ್ಮ ಶಿಕ್ಷಕ ದಿನಾಚರಣೆಯನ್ನು ಮಾಡುವಂಥ ಸಮಯದಲ್ಲಿ ನನಗೆ ಹೆಮ್ಮೆ ಎನಿಸ್ತದೆ. ನಮ್ಮ ಚಾರಿಟೇಬಲ್ ಟ್ರಸ್ಟಿನ ಅರ್ಧ ಭಾಗ ನಮ್ಮೊಟ್ಟಿಗಿದೆ, ನಮ್ಮ ಉಳ್ಳಾಲ ಕೇಂದ್ರ ಜುಮಾ ಮಸೀದಿ ಅರ್ಧ ಭಾಗ ನಮ್ಮೊಟ್ಟಿಗಿದೆ. ಇದನ್ನು ತಿಳಿದು ನಾವು ಸಂತೋಷ ಪಟ್ಕೊಳ್ಬೇಕು. ಯಾಕಂದ್ರೆ ಶಿಕ್ಷಕರೊಟ್ಟಿಗೆ ನಾವು ಇದ್ದೇವೆ ಎಂಬಂತ ಒಂದು ಭಾವನೆಯನ್ನ ಅವರು ತೋರ್ಪಡಿಸುವಂತ ಒಂದು ವ್ಯವಸ್ಥೆಯನ್ನ ಮಾಡಿದ್ದಾರೆ. ಅವರಿಗೆ ನಾನು ಪ್ರಥಮವಾಗಿ ಅಭಿನಂದನೆಯನ್ನು ಸಲ್ಲಿಸ್ತೇನೆ. ಇವತ್ತಿನ ನಮ್ಮ ಈ ಕಾರ್ಯಕ್ರಮದ ಅಧ್ಯಕ್ಷ ಸ್ಥಾನವನ್ನು ವಹಿಸಲಿಕ್ಕಿದ್ದಾರೆ ನನ್ನ ಆತ್ಮೀಯರು. ಬಹುಶಃ ಉಳ್ಳಾಲದ ಎಲ್ಲ ಶಾಲೆಗಳಲ್ಲಿ ಅವರ ಕುಟುಂಬದ, ಅವರ ತಂದೆಯವರ ಪ್ರಸಾದವಿಲ್ಲದೆ ಯಾವುದೇ ಒಂದು ಕಾರ್ಯಕ್ರಮಗಳು ಆದದ್ದು ಇಲ್ಲ. ಎವರ್ಗ್ರೀನ್ ಆ ಸಂಸ್ಥೆಯ ಒಂದು ಸಹಕಾರ ಇಲ್ಲದೆ ಯಾವುದೇ ಕಾರ್ಯಕ್ರಮಗಳು ಉಳ್ಳಾಲದಲ್ಲಿ ಆದದ್ದಿಲ್ಲ. ನನ್ನ ಶಾಲೆಯ ಬಗ್ಗೆ ನಾನು ಹೇಳಬೇಕು ಅಂತ ಹೇಳಿದರೆ, ನಾವು ಶಾಲೆಗೆ ಸೇರುವಾಗ ಕೋಟೆಪುರವನ್ನು ಮಿನಿ ದುಬಾಯ್ ಅಂತ ಕರೀತಾ ಇದ್ದೇವೆ. ನಾವು ಬೆಳಿಗ್ಗೆ ನಮ್ಮ ಶಾಲೆಯಲ್ಲಿ ಒಂದು ಸ್ಕೂಲ್ ಡೇ ಆಗಬೇಕಿದ್ರೆ ಬೆಳಿಗ್ಗೆ 6 ಗಂಟೆಗೆ ನಾವು ಅವರ ಮನೆಗೆ ಹೋಗ್ತಾ ಇದ್ದೇವೆ. ಮನೆಗೆ ಹೋದಂಥ ಸಮಯದಲ್ಲಿ ಅವರು ಯಾರನ್ನು ದೂರಿದವರಲ್ಲ. ಇನ್ನು ಕೆಲವರಿದ್ದಾರೆ, ನಾವೇನಾದರೂ ಕೇಳಿದ ಕೂಡಲೇ ನಿಮಗೆ ಅವನು ಇಲ್ವಾ, ನಿಮಗೆ ಇವನಿಲ್ವಾ, ಅವನೊಟ್ಟಿಗೆ ಹೋಗಿ ಇವನೊಟ್ಟಿಗೆ ಹೋಗಿ. ಅವರ ತಂದೆಯವರು ಬಹಳಷ್ಟು ಪ್ರೀತಿಯಿಂದ ಕೂತುಗೊಳಿಸಿ ನಮಗೆ ಪ್ರತಿ ಸಂದರ್ಭದಲ್ಲೂ ಸಹಾಯ ಮಾಡಿದ್ದಾರೆ. ಇವತ್ತು ಅದೇ ಅವರದೇ ಆದಂಥ ಒಂದು ಸಂಸ್ಕೃತಿಯನ್ನು ಬೆಳೆಸ್ಕೊಂಡಿದ್ದಾರೆ UH ಅಸೈನಾರ್ ಅವರು. ಉಳ್ಳಾಲ ಲಾಜಿಕ್ಸ್ನ ಮಾಲಕರು, ಉಳ್ಳಾಲ ಕೇಂದ್ರ ಜುಮಾ ಮಸೀದಿಯ ಉಪಾಧ್ಯಕ್ಷರು. ನಮ್ಮ ಎಲ್ಲ ಕಾರ್ಯಕ್ರಮಗಳಲ್ಲೂ ನಿಮ್ಮೊಟ್ಟಿಗೆ ನಾನಿದ್ದೇನೆ ಅಂತೇಳಿ ನನಗೆ ಭರವಸೆಯನ್ನು ಕೊಟ್ಟಂತ UH ಅಸೈನಾರ್ ಅವರು ಇವತ್ತು ಈ ಕಾರ್ಯಕ್ರಮಕ್ಕೆ ಬಂದದ್ದು ನಮಗೆಲ್ಲ ಸಂತೋಷವನ್ನು ತಂದಿದ್ದೇವೆ. ಅವರಿಗೆ ನಾನು ಆತ್ಮೀಯ ಸ್ವಾಗತವನ್ನು ಬಯಸ್ತಾ ಇದ್ದೇನೆ ಸರ್. ನಮ್ಮ ಮುಖ್ಯಮಂತ್ರಿಯು ಶಾಲನ್ನ ಓದಿಸಿ ಗೌರವಿಸಬೇಕು ಅಂತೇಳಿ ಕೇಳಿಕೊಳ್ತಾ ಇದ್ದೇನೆ. ಹಾಗೇನೆ ಇವತ್ತಿನ ನಮ್ಮ ಈ ಕಾರ್ಯಕ್ರಮದಲ್ಲಿ
ಉಳ್ಳಾಲ ಕೇಂದ್ರ ಜುಮಾ ಮಸೀದಿಯ ಸದಸ್ಯರು, ನಮ್ಮ ಶಾಲಾಭಿವೃದ್ಧಿ ಸಮಿತಿಯ ಸದಸ್ಯರು, ಸೈಯದ್ ಮದನಿ ಚಾರಿಟೇಬಲ್ ಟ್ರಸ್ಟಿನ ಉಪಾಧ್ಯಕ್ಷರು ಆದಂಥ ಜನ ಫಾರೂಕಿ ಯೋಚರವರು ನಮ್ಮೊಟ್ಟಿಗಿದ್ದಾರೆ. ಅವರು ನಮ್ಮ ಶಾಲೆಗಳಿಗೆಲ್ಲರಿಗೂ, ಎಲ್ಲ ಶಾಲೆಗೆ ಒಂದು ಸ್ಥೈರ್ಯ. ಯಾಕೆಂದರೆ ಶೈಕ್ಷಣಿಕವಾಗಿ ಏನು ಕಾರ್ಯಕ್ರಮಗಳು ನಡೀಬೇಕಿತ್ತೋ ಆ ಕಾರ್ಯಕ್ರಮಗಳು ಸಕಾಲಕ್ಕೆ ನಡೆಯುವಲ್ಲಿ. ಯಾಕಂದರೆ ಅವರಿಗೆ ಅದರ ಅನುಭವ ಇದೆ. 5 ವರ್ಷಗಳಲ್ಲಿ ಉಳ್ಳಾಲ ನಗರಸಭೆ ಅಧ್ಯಕ್ಷರಾಗಿದ್ದುಕೊಂಡು ಅವರ ಅಧೀನದಲ್ಲಿ 17-20 ಶಾಲೆಗಳನ್ನು ಸಮಾನವಾದಂಥ ರೀತಿಯಲ್ಲಿ ನೋಡಿ ಎಲ್ಲ ಸಂದರ್ಭದಲ್ಲಿ ಮಾರ್ಗದರ್ಶನವನ್ನು ನೀಡ್ತಾ ಇದ್ದವರು ಇವತ್ತು ಅದೇ ಕೆಲಸವನ್ನು ಮಾಡ್ತಾ ಇದ್ದಾರೆ. ಆರೋಗ್ಯಯುತವಾದಂಥ ಎಲ್ಲ ಸಹಕಾರವನ್ನು ನಮಗೆ ನೀಡ್ತಾ ಇದ್ದಾರೆ. ಅಷ್ಟೇ ಅಲ್ಲ, ನನ್ನ ಶಾಲೆಯ ಹಳೆಕೋಟೆ ಶಾಲೆಯ ಒಂದು ಬೆನ್ನೆಲುಬು ಅವರಾಗಿದ್ದಾರೆ. ನಾನು ಯಾವತ್ತೂ ಹೇಳುದುಂಟು, ಎಲ್ಲರೂ ಗಲ್ಫಿಗೆ ಹೋದಾಗ ನಾವು ದುವಾ ಮಾಡೋದು ಅವರು ಗಲ್ಫಲ್ಲಿ ಸೆಟ್ಲ್ ಆಗಲಿ ಅಂತ. ನಾವು ಫಾರೂಕು ಗಲ್ಫಿಗೆ ಹೋದಾಗ ದುವಾ ಮಾಡಿದ್ದು ವಾಪಸ್ ಬರಲಿ ಅಂತ. ಯಾಕೆಂತ ಹೇಳಿದ್ರೆ ಈ ಬಿಲ್ಡಿಂಗಿಗೆ ಅಡಿಪಾಯ ಹಾಕಿ ಹೋಗಿದ್ದಾರೆ. ಹೋಗುವಾಗ 4 ಲಕ್ಷ ರೂಪಾಯಿ ಒಂದು ಸೋಡ್ತಿ ಮಾಡಿ ಹೋಗಿದ್ದಾರೆ. ಈ ಸೋಡ್ತಿಯನ್ನು ತೆಗೆದು ನಾವು ಮಾಡೋದು ಅಂತ ಹೋಗಿ 15-20 ದಿವಸ ಆಗುವಾಗ ವಾಪಸ್ ಬಂದಿದ್ದಾರೆ. ಬಂದು ಈ 2 ಬಿಲ್ಡಿಂಗುಗಳು ಮಾಡುವಲ್ಲಿ ನಮ್ಮೆಲ್ಲ ಸಮಿತಿಯವರನ್ನು ಸೇರಿಸಿಕೊಂಡು ಉತ್ತಮ ರೀತಿಯಿಂದ ಮಾಡುವಲ್ಲಿ ಸಹಕಾರವನ್ನು ಮಾಡಿದ್ದಾರೆ. ಅವರಿಗೆ ನಾನು ಆತ್ಮೀಯ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಅದರೊಟ್ಟಿಗೆ ನಾವು ನೆನಪಿಸಿಕೊಳ್ಳಲೇಬೇಕಾದಂಥ ಒಂದೆರಡು ವ್ಯಕ್ತಿತ್ವವನ್ನು ಹೇಳಬೇಕಾಗ್ತದೆ. ದಿವಂಗತ ಇದೀನಬರವರು, ಅದೇ ರೀತಿಯಲ್ಲಿ ದಿವಂಗತ ರಜಾಕ್ರವರು, ನಮ್ಮೆಲ್ಲರ ಆತ್ಮೀಯರು ಆದಂಥ ಮಾಜಿ ಅಧ್ಯಕ್ಷರಾದಂಥ ಅಬ್ದುಲ್ ರಶೀದ್ ರವರು, UH ಮೊಹಮ್ಮದ್ ರವರು, ಇವರೆಲ್ಲರೂ ಶಾಲಾ ಆಡಳಿತಕ್ಕಾಗಿ ಶ್ರಮ ಪಟ್ಟವರು. ಅವರಲ್ಲಿ ಮರಣ ಹೊಂದಿದವರಿಗೆ ಅಲ್ಲಾಹನು ಮಗಫಿರತ್ ನೀಡಲಿ ಅಂತೇಳಿ ನಾನು ದುವಾ ಮಾಡೋದ್ರೊಂದಿಗೆ ನಮ್ಮ ಉಪಾಧ್ಯಕ್ಷರಾದಂಥ UN ಇಬ್ರಾಹಿಂ ರವರು, ಅವರು ಹಿಂದಿನಿಂದಲೂ ಈ ವ್ಯವಸ್ಥೆಯೊಟ್ಟಿಗಿದ್ದಾರೆ ಶಾಲೆ ಕಟ್ಟುವಲ್ಲಿಂದ. ಏನು ಹೇಳಬೇಕು ಅಂತ ಹೇಳಿದರೆ, ನಮ್ಮ ಶಾಲೆ ಒಂದು ಅದ್ಭುತ. ನಾನು ಯಾವತ್ತೂ ಹೇಳ್ತಾ ಇದ್ದೇನೆ, ಒಂದು ಅದ್ಭುತ. ಮಾತಾಡಲೇಬೇಕಾಗ್ತದೆ, ಒಂದು 1/4 ಗಂಟೆ ನಾನು ಮಾತಾಡಬೇಕಾಗ್ತದೆ. ಆ ಅದ್ಭುತ ಏನು ಅಂತ ಹೇಳಿದರೆ, ನಮ್ಮ ಶಾಲೆ ಕಟ್ಟುವಾಗ ಇದ್ದದ್ದು ಸರ್ ಒಂದು ಲೋಡು ಕಪ್ಪು ಕಲ್ಲು ಮಾತ್ರ. ಬೇರೆ ನಮ್ಮಲ್ಲಿ ಫಂಡ್ ಇರಲಿಲ್ಲ. ಉಳ್ಳಾಲ ತಂಗಲ್ರವರು ಕೊಟ್ಟಂತ 100 ರೂಪಾಯಿ ಇದು ನಮ್ಮ ಬಂಡವಾಳ ಆಗಿತ್ತು. ಅದು ಇವತ್ತು ನನ್ನಲ್ಲಿದೆ. ಅದನ್ನು ಕಟ್ಟಿಕೊಂಡು ನಾವು ಇಲ್ಲಿ ಮಾಡೋದು. ಬೆಳಿಗ್ಗೆ ಕೆಲಸಕ್ಕೆ ಬರಲಿಕ್ಕೆ ಹೇಳೋದು, ಕೆಲಸಕ್ಕೆ ಬರ್ತಾರೆ. ಸಾಯಂಕಾಲ ಏನು ಮಾಡೋದು, ರಶೀದ್ರವರನ್ನು ಅಲ್ಲಿ ಅವರು ಬಹುಶಃ ಪುರಂದರ ಏನಕ ಅಂತ ಒಂದು ಕಾರು, ಬಿಳಿ ಕಾರು, ಅವರ ಕಾರನ್ನು ಬಾಡಿಗೆಗೆ ಮಾಡಿ ಮಂಗಳೂರಿಗೆ ಹೋಗೋದು. ಮಂಗಳೂರಿಗೆ ಹೋಗಿ ಯಾರದ ಮನೆಯನ್ನು ಬಾಗಿಲನ್ನು ತಟ್ಟಿ ತಂದು ಯಾರು ಆ ದಿವಸ ಬೆಳಿಗ್ಗೆ ಕೆಲಸ ಮಾಡಿದ್ದಾರೆ ಅವರಿಗೆ ಕೊಡುವುದು. ಅವರಿಗೆ ಕೊಡುವಂಥ ವ್ಯವಸ್ಥೆಯನ್ನು ನಾವು ಮಾಡಿದ್ದೇವೆ. ನಾವು ಹಣ ಇಟ್ಟುಕೊಂಡು ಈ ಕೆಲಸವನ್ನು ಮಾಡಿದ್ದಲ್ಲ. ಆ ನಿಟ್ಟಿನಲ್ಲಿ ಇಬ್ರಾಹಿಂ UN ರವರು ಅಂದಿನಿಂದಲೂ ನಮ್ಮೊಟ್ಟಿಗಿದ್ದು ಕೆಲಸವನ್ನು ಮಾಡ್ತಾ ಇದ್ದಾರೆ. ಅವರಿಗೆ ಅಲ್ಲಾಹನು ದೀರ್ಘ ಆಯುಷ್ಯವನ್ನು, ಉತ್ತಮ ಆರೋಗ್ಯವನ್ನು ಕರುಣಿಸಲಿ ಅಂತೇಳಿ ಅವರಿಗೆ ನಾನು ಆತ್ಮೀಯ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಹಾಗೆಯೇ ನಮ್ಮ ಕೋಶಾಧಿಕಾರಿಗಳು, ಅವರಲ್ಲಿ ಹೇಳಿದೆ ನಾನು, ನೀವು ಬಂದರೆ ನಮ್ಮ ಎಲ್ಲ ಬಂದಾಗೆ ಎಂದು, ಎಲ್ಲರೂ ಬಂದಾಗೆ ಎಂದು. ಯಾಕೆಂತ ಹೇಳಿದರೆ ನಮಗೆ ಕಾಲ ಕಾಲಕ್ಕೆ ಸಂಬಳ ಆಗುವಲ್ಲಿ, ಅದು ನಾವು ಹೇಳಿದರೂ ಹೇಳದಿದ್ದರೂ ಟ್ರಸ್ಟಿನಲ್ಲಿ ಯಾವುದೇ ಒಂದು ಮೂಲೆಯಲ್ಲಿ ಫಂಡ್ ಇದ್ದರೂ ತೆಗೆದು, ಸ್ಪೆಷಲಿ ನಾನು ಅವರಿಗೆ ಹೇಳ್ತಾ ಇದ್ದೇನೆ, ನಮ್ಮ 2 ಕನ್ನಡ ಮಾಧ್ಯಮ ಶಾಲೆಗಳಿಗೆ ಅದನ್ನು ಹೊಂದಾಣಿಕೆ ಮಾಡುವಲ್ಲಿ ಫಾರೂಕ್ರವರು ಬಹಳಷ್ಟು ಶ್ರಮ ಪಡ್ತಾ ಇದ್ದಾರೆ. ಈಗ ಒಂದು ಚಿಕ್ಕ ಬೇಸರ ಉಂಟು, ಯಾಕಂದರೆ ಶಿಕ್ಷಕ ದಿನಾಚರಣೆಗೆ ನಮಗೆ ಸಂಬಳ ಆಗಲಿಲ್ಲ ಅಂತೇಳಿ. ಅದನ್ನು ಹೊಂದಾಣಿಕೆ ಮಾಡಿಕೊಂಡು ಕೊಡ್ತಾರೆ. ಮಾಸ್ಟರ್ ನಾನು ಕೊಡ್ತೇನೆ ಇವತ್ತು ಅಂತ. ಎಲ್ಲಿವರೆಗೆ ಅಂದರೆ ಅವರ ಮಗಳ ಮದುವೆಯ ಆ ಬ್ಯುಸಿಯಲ್ಲಿಯೂ ನಮಗೆ ಸಂಬಳಕ್ಕೆ ಅವರು ಕೊರತೆಯನ್ನು ಮಾಡಲಿಲ್ಲ. ಅಲ್ಲಾಹನು ಅವರಿಗೆ ಇನ್ನೂ ಉತ್ತಮ ಮನಸ್ಸನ್ನು ಕೊಡಲಿ, ಸಕಾಲಕ್ಕೆ ಸಂಬಳ ಕೊಡುವಂಥ ಒಂದು ಮನಸ್ಸನ್ನು ಕೊಡಲಿ ಅಂತೇಳಿ ಹಾರೈಸುವುದರೊಂದಿಗೆ ಅವರಿಗೂ ಆತ್ಮೀಯ ಸ್ವಾಗತವನ್ನು ಬಯಸ್ತಾ ಇದ್ದೇನೆ ಸರ್. ಹಾಗೆಯೇ ನನ್ನ ಆತ್ಮೀಯ ಮಿತ್ರ, ಉಳ್ಳಾಲ ಕೇಂದ್ರ ಜುಮಾ ಮಸೀದಿಯ ಸದಸ್ಯ ಅಶ್ರಫ್ ಯುಡಿ ಅವರು. ಅಶ್ರಫ್ ಯುಡಿ ಅಂತ ನಾನು ನೋಡಿದ್ದೇನೆ. ಅವರನ್ನು ನಾನು ಯಾರು ಅಂತ ನನಗೆ ಗೊತ್ತಿರಲಿಲ್ಲ, ಕೇಳಿದ್ದೇನೆ. ಆದರೂ ನಾನು ಅವರನ್ನು ತಿಳ್ಕೊಂಡ ಮಟ್ಟಿಗೆ, ನಾನು ಒಂದು ದಿವಸ ಅವರೊಟ್ಟಿಗೆ ಒಂದು ಪ್ರವಾಸ ಮಾಡಿದ್ದೇನೆ, 2 ದಿವಸದ ಮಟ್ಟಿಗೆ. ಆ ಪ್ರವಾಸದಲ್ಲಿ ನಾನು ಅವರನ್ನು ತಿಳ್ಕೊಂಡ ಮಟ್ಟಿಗೆ ಅವರು ಒಳ್ಳೆಯ ಧರ್ಮಿಷ್ಠ, ಒಳ್ಳೆಯ ಧರ್ಮದ ಬಗ್ಗೆ ಬಹಳಷ್ಟು ಕಾಳಜಿ ಇರುವವರು, ನಮಾಜನ್ನು ಕ್ಲಪ್ತ ಸಮಯಕ್ಕೆ ಮಾಡುವವರು. ಅವರು ನಮಾಜ್ ಮಾಡದೆ ಹೊರಗೆ ಬರುವವರೇ ಅಲ್ಲ. ಬೆಳಿಗ್ಗೆ ನಾನು ನೋಡ್ತಾ ಇದ್ದೇನೆ, ನಾವೆಲ್ಲರೂ ಡ್ರೆಸ್ ಹಾಕಿಕೊಂಡಿದ್ದೇನೆ, ಅವರು ನಮಾಜ್ ಮಾಡ್ತಾ ಇದ್ದಾರೆ. ನಾವು ಕೇಳಿದ್ವಿ ಯಾವ ನಮಾಜ್? ಅದು ಲೂಹ ನಮಾಜ್ ಮಾಡ್ತಾ ಇದ್ದಾರೆ. ಅದು ಅವರು ಏನಂತಲ್ಲ ವ್ಯಕ್ತಿತ್ವವನ್ನು ಕಾಣ್ತೇವೆ. ನಾವು ಟೊಪ್ಪಿ ಹಾಕಿಕೊಂಡಾಗ ಅಥವಾ ಇಡೀ ವೈಟ್ ಜುಬ್ಬ ಹಾಕಿಕೊಂಡಾಗ ಮಾತ್ರ ಉಸ್ತಾದಲ್ಲ. ಹಾಗೆ ಅಶ್ರಫ್ರವರು ಆ ರೀತಿಯಲ್ಲಿ ಏನಾದರೂ ಹೇಳುವುದಿದ್ದರೆ ನೇರವಾಗಿ ಮಾತನಾಡುವಂಥ ಒಂದು ಗುಣ ಅಶ್ರಫ್ರವರಿಗಿದ್ದೆ. ನಮ್ಮ ಎಲ್ಲ ಕಾರ್ಯಕ್ರಮಗಳಲ್ಲಿ ನಮ್ಮೊಟ್ಟಿಗೆ ಭಾಗವಹಿಸ್ತಾ ಇದ್ದಾರೆ. ಅವರಿಗೂ ಆತ್ಮೀಯ ಸ್ವಾಗತವನ್ನು ಬಯಸ್ತಾ ಇದ್ದೇನೆ ಸರ್. ಹಾಗೆಯೇ
UN ಇಬ್ರಾಹಿಂ ರವರ ಒಂದು ಟೀಮ್ ಇದೆ. ಆ ಟೀಮಿನ ಪ್ರಮುಖ ಸದಸ್ಯ ಅಲ್ತಾಫ್ ರವರು. ಅಲ್ತಾಫ್ ರವರು ಅದರ ಒಂದು ಪ್ರಮುಖ ಸದಸ್ಯರಾಗಿದ್ದಾರೆ. ಈಗಲೂ ಬಹಳಷ್ಟು ಅಣ್ಣ ತಮ್ಮಂದಿರಾಗೆ ಎಲ್ಲ ಕಾರ್ಯಕ್ರಮಗಳಲ್ಲಿ ಒಟ್ಟೊಟ್ಟಿಗೆ ಇದ್ದುಕೊಂಡು ನಮ್ಮ ಶಾಲೆಯ ಅಭಿವೃದ್ಧಿಗಾಗಿ ನಾನು ಆಗ ಹೇಳಿದೆಲ್ಲ ಆವತ್ತಿನ ಕಟ್ಟಡದ ಚರಿತ್ರೆ, ಆ ಚರಿತ್ರೆಯಲ್ಲೂ ಪ್ರಮುಖ ಪಾತ್ರ ವಹಿಸ್ತಾ ಇದ್ದವರು ಅಲ್ತಾಫ್ ರವರು. ಅವರು ನಮ್ಮ ಎಲ್ಲ ಚಟುವಟಿಕೆಗಳಲ್ಲಿ ನಮ್ಮಲ್ಲಿ ಇರ್ತಾರೆ. ಮೆಂಬರ್ ಆಗಲಿ ಮೆಂಬರ್ ಆಗದೇ ಇರಲಿ ಅದು ಮುಖ್ಯ ಅಲ್ಲ. ನಮ್ಮೂರಿನ ಶಾಲೆಗೆ ನಾನು ಏನು ಸಹಾಯ ಮಾಡಬೇಕು ಅದು ಮಾಡಬೇಕು ಎಂಬಂತ ಒಂದು ಛಲವನ್ನ ಇಟ್ಟುಕೊಂಡವರು ಅಲ್ತಾಫ್ ರವರು. ಅವರಿಗೆ ಆತ್ಮೀಯ ಸ್ವಾಗತವನ್ನು ಬಯಸ್ತಾ ಇದ್ದೇನೆ ಸರ್. ಹಾಗೆಯೇ ನನ್ನ ಆತ್ಮೀಯ ಮಿತ್ರ ಬಿಲ್ಡಿಂಗ್ ಕಾಂಟ್ರಾಕ್ಟರ್ ಅವರು, ನಮ್ಮ ಎಲ್ಲ ವ್ಯವಸ್ಥೆಗಳೊಟ್ಟಿಗೆ ನಮಗೆ ಸಹಾಯವನ್ನು ಮಾಡುವವರು ಮೇಸ್ತ್ರಿ ಮೊಹಮ್ಮದ್ ಎಂದೇ ಖ್ಯಾತರಾದಂಥ ಬಿಲ್ಡಿಂಗ್ ಕಾಂಟ್ರಾಕ್ಟರ್ US ಮೊಹಮ್ಮದ್ ರವರು ಈ ಕಾರ್ಯಕ್ರಮದಲ್ಲಿ ನಮ್ಮೊಟ್ಟಿಗಿದ್ದಾರೆ. ಅವರಿಗೂ ಎಲ್ಲರ ಪರವಾಗಿ ಆತ್ಮೀಯ ಸ್ವಾಗತವನ್ನು ಬಯಸ್ತಾ ಇದ್ದೇನೆ ಸರ್. ಇನ್ನು ಅವರೇ ಮಾಡುವಂಥ ಕಾರ್ಯಕ್ರಮ ಈಗ ನಾನು ಕರೆದೆ, ಆಗ ಅವ್ರು ಹೇಳಿದರು ಇಲ್ಲ ಎಲ್ಲರೂ ಕೂತ್ಕೊಳ್ಳೇ ಆಗಲಿ ಮತ್ತೆ ನಾನು ಬರ್ತೇನೆ ಅಂತ. ನಮ್ಮ ಶಾಲೆಯ ಸಂಚಾಲಕರು ನಮ್ಮ ಎಲ್ಲ ವ್ಯವಸ್ಥೆಗಳೊಟ್ಟಿಗೆ ಇವತ್ತು ನಮ್ಮ ವಿದ್ಯಾರ್ಥಿಗಳು ಸುಂದರವಾದಂಥ ಯೂನಿಫಾರ್ಮ್ ಅನ್ನು ಹಾಕಬೇಕಿದ್ರೆ ಅದು ನಮ್ಮ ಶಾಲಾ ಸಂಚಾಲಕರ ಕನಸು. ಅವರು 7 ವರ್ಷಗಳ ಹಿಂದೆ ಸಂಚಾಲಕತ್ವವನ್ನು ತೆಗೆದುಕೊಂಡ ಕೂಡಲೇ ನನ್ನ ಆಫೀಸ್ ರೂಮಿನಲ್ಲಿ ಬಂದು ಹೇಳಿದರು, ನಾವು ಪ್ರತಿ ವರ್ಷ ಮಕ್ಕಳಿಗೆ, ಆಗ ನಾನು ಯಾರಿಂದಾದರೂ ಕೇಳಿ ತಗೊಳ್ತಾ ಇದ್ದಾರೆ, ನಮ್ಮ ಟೀಚರ್ಸ್ನವರಲ್ಲಿ ಕೆಲವರು ಶ್ರೀಮಂತರಿದ್ದಾರೆ ಅಥವಾ ನಮ್ಮ ಫ್ರೆಂಡ್ಸ್ನವರಲ್ಲಿ ನನ್ನ ಮಕ್ಕಳಿಗೆ 1 ಡ್ರೆಸ್ ಕೊಡಿ 2 ಡ್ರೆಸ್ ಕೊಡಿ ಅಂತ ಕೇಳಿ 25, 30, 50 ಡ್ರೆಸ್ ಎಲ್ಲ ಕೊಡ್ತಾ ಇದ್ದೆ. ಹಾಗೆ ಇಸ್ಮಾಯಿಲ್ ಆಜಬರ್ ಅವರು ಬಂದು ಅದರೊಟ್ಟಿಗೆ ಆಜಿ ತೋಹಾರ್ ಅವರು ಇಬ್ಬರು ಒಟ್ಟಿಗೆ ಕೂತು ಮುಂದಿನ ದಿವಸಗಳಲ್ಲಿ ಪ್ರತಿ ವರ್ಷದಲ್ಲಿ ನಾವು ನಮ್ಮ ಶಾಲೆ ಮಕ್ಕಳಿಗೆ 2 ಜೊತೆ ಯೂನಿಫಾರ್ಮ್ ಕೊಡಬೇಕು, ಸರ್ಕಾರ ಏನು ಕೊಡ್ತದೆಯೋ ಅದನ್ನು ಕೊಡಬೇಕು ಅಂತ ಹೇಳುವಂಥ ಒಂದು ಯೋಜನೆಯನ್ನು ಹಾಕಿಕೊಂಡವರು ಇಸ್ಮಾಯಿಲ್ ಆಜಬರ್ ಅವರು. ಅದೇ ರೀತಿ ನಮ್ಮ ಶಾಲೆ ಎಲ್ಲ ಬಾಹ್ಯವಾದಂಥ ಕೆಲಸ ಕಾರ್ಯಗಳು ಏನಿದೆ ಎಲ್ಲದಕ್ಕೂ ಸಹಾಯವನ್ನು ಮಾಡ್ತಾರೆ, ಸಹಕಾರವನ್ನು ಕೊಡ್ತಾರೆ. ನಮ್ಮ ಎಲ್ಲ ಶೈಕ್ಷಣಿಕವಾದಂಥ ವ್ಯವಸ್ಥೆಗಳಿಗೆ ಅವರ ಸಹಾಯ ಇದೆ. ಏನಾದರೂ ನಮ್ಮಲ್ಲಿ ಚಿಕ್ಕ ಚಿಕ್ಕ ಕೆಲಸಗಳಿದ್ದಂಥ ಸಂದರ್ಭದಲ್ಲಿ ಅದು ದೊಡ್ಡ ಕೆಲಸವಾದಂಥ ಸಂದರ್ಭದಲ್ಲಿಯೂ ಆ ಎಲ್ಲ ಕೆಲಸವನ್ನು ಅವರು ಮಾಡ್ತಾರೆ. ಇಲ್ಲಿಗೆ ಸುಂದರವಾದಂಥ ಹಾಲ್ ಕಟ್ಟಿಸುವಲ್ಲಿ ಹಾಜಿ ಮೊಹಮ್ಮದ್ ತೋಹರ್ ಅವರ ಕೈ ಇದೆ. ಅದರ ಬದಿಯಲ್ಲಿರುವಂಥ ಎಲ್ಲ ಗ್ಲಾಸು ಇತ್ಯಾದಿ ಇದೆಲ್ಲವನ್ನು ಮಾಡುವಲ್ಲಿ ನಮ್ಮ ಸಂಚಾಲಕರು ಉಚಿತವಾಗಿ ಅವರು ಮಾಡಿಸಿಕೊಟ್ಟಿದ್ದಾರೆ. ಇದೆಲ್ಲ ಏನು ಅಂತ ಹೇಳಿದರೆ ಅವರಿಗೆ ಶಾಲೆ ಮೇಲೆ ಇರುವಂಥ ಒಂದು ಅಭಿಮಾನ. ಅವರು ಇವತ್ತು ನಮ್ಮೊಟ್ಟಿಗಿದ್ದಾರೆ. ಅವರನ್ನು ನಾನು ಆತ್ಮೀಯತೆಯಿಂದ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತೇನೆ ಸರ್. ನಿಮಗೆ ಹಾಗೇನೆ ಇವತ್ತು ನಮ್ಮ ಕಾರ್ಯಕ್ರಮದಲ್ಲಿ ಬಹಳಷ್ಟು ಒಂದು ನನಗೆ ಮಾರ್ಗದರ್ಶನ ಎಂದರೆ ಅಬ್ದುಲ್ ರಶೀದ್ ರವರು ಹೇಳ್ತಾ ಇದ್ರು, ಉಳ್ಳಾಲದ ಮಂಡಲ ಪ್ರಧಾನರು. ಎಂದರೆ ಏನಂದರೆ ಮಾಸ್ಟ್ರೆ, ನಾವು ಉಳ್ಳಾಲದ ಎಲ್ಲ ಟೀಚರ್ನವ್ರನ್ನ ಒಟ್ಟಿಗೆ ಸೇರಿಸಿ ನಾವು ಅದು ಮಾಡಬೇಕು, ಅದು ನಮ್ಮ ಉಳ್ಳಾಲಕ್ಕೆ ಗೌರವ ಅಂತ. ಆದರೂ ಪ್ರಯತ್ನ ಪಟ್ಟು ಆಗಲಿಲ್ಲ. ಆದರೆ ನಾನೇನು ಮಾಡಿದೆ ಅಂತ ಹೇಳಿದರೆ ನಮ್ಮ ಸಂಸ್ಥೆಯ ಅಲ್ಲಿ 400 ಮಂದಿ 500 ಮಂದಿ ಟೀಚರ್ಸ್ನವರಿದ್ದಾರೆ, ಅವರೆಲ್ಲರನ್ನು ಸೇರಿಸಲಿಕ್ಕೆ ನಮ್ಮಿಂದ ಸಾಧ್ಯ ಇಲ್ಲ. ನಾವು 10-12 ಮಂದಿಯನ್ನು ಪ್ರತಿ ವರ್ಷ ಒಟ್ಟಿಗೆ ಸೇರಿಸಿಕೊಂಡು ಅವರ ಮೂಲಕ ಅವರನ್ನು ಗೌರವಿಸುವ ಒಂದು ವ್ಯವಸ್ಥೆಯನ್ನು ಮಾಡಿದ್ದೇವೆ. ಅದರಲ್ಲಿ ಇವತ್ತು ನಮ್ಮ ಎಲ್ಲ ಮುಖ್ಯ ಉಪಾಧ್ಯಾಯರುಗಳು, ನಮ್ಮ ಸೈಯದ್ ಮದನಿ ಚಾರಿಟೇಬಲ್ ಟ್ರಸ್ಟಿನ ಮುಖ್ಯ ಉಪಾಧ್ಯಾಯರುಗಳು ನಮ್ಮಲ್ಲಿದ್ದಾರೆ. ಅವರಲ್ಲಿ ಶ್ರೀಮತಿ ನಸೀಮಾ ಮೇಡಮ್ ರವರಿದ್ದಾರೆ. ಅವರನ್ನು ನಾನು ಆತ್ಮೀಯತೆಯಿಂದ ಸ್ವಾಗತಿಸ್ತಾ ಇದ್ದೇನೆ ಸರ್. ಹಾಗೆಯೇ ಡಾಕ್ಟರ್ ಸಂಗೀತಾ ಮೇಡಮ್ ರವರಿದ್ದಾರೆ. ಹಜರತ್ ಹೆಣ್ಮಕ್ಕಳ ಪದವಿ ಪೂರ್ವ ಕಾಲೇಜಿನ ಪ್ರಾಂಶುಪಾಲರು. ಅದೇ ರೀತಿಯಲ್ಲಿ ಪವಿತ್ರ ಮೇಡಮ್ ರವರಿದ್ದಾರೆ, ಅವರು ಟಿಪ್ಪು ಸುಲ್ತಾನ್ ಪದವಿ ಪೂರ್ವ ಕಾಲೇಜಿನ ಪ್ರಾಂಶುಪಾಲರು. ಹಾಗೆಯೇ ರಸೂಲ್ ಖಾನ್ ರವರಿದ್ದಾರೆ, ನಮ್ಮ ಹಜರತ್ ಪ್ರಾಥಮಿಕ ಶಾಲೆಯ ಮುಖ್ಯ ಉಪಾಧ್ಯಾಯರು. ಗೀತಾ ಶೆಟ್ಟಿ ಅವರಿದ್ದಾರೆ, ಟಿಪ್ಪು ಸುಲ್ತಾನ್ ಪ್ರೌಢಶಾಲೆಯ ಮುಖ್ಯ ಉಪಾಧ್ಯಾಯರು. ಅದೇ ರೀತಿಯಲ್ಲಿ ರಮ್ಲಾ ಮೇಡಮ್ ರವರಿದ್ದಾರೆ, ನಮ್ಮ ಹಳೇಕಳದ ಮುಖ್ಯ ಉಪಾಧ್ಯಾಯರು. ಇಮ್ತಿಯಾಜ್ ರವರಿದ್ದಾರೆ, ಹಜರತ್ನ ಮುಖ್ಯ ಉಪಾಧ್ಯಾಯರುಗಳು. ನಾನು ಇವತ್ತು ನಮ್ಮ ಜಮಾತಿನ ಉಪಾಧ್ಯಕ್ಷರಿದ್ದಾರೆ, ಟ್ರಸ್ಟಿನ ಉಪಾಧ್ಯಕ್ಷರಿದ್ದಾರೆ, ಕೋಶಾಧಿಕಾರಿಗಳಿದ್ದಾರೆ, ಮೆಂಬರ್ ಇದ್ದಾರೆ. ನಿಮ್ಮಲ್ಲೆಲ್ಲ ಹೇಳುವುದೇನಂತ ಹೇಳಿದರೆ, ನಾವು ಪ್ರಥಮವಾಗಿ ನಾವು ಅಧ್ಯಕ್ಷರನ್ನು ಸನ್ಮಾನ ಮಾಡಿದಂಥ ಸಂದರ್ಭದಲ್ಲಿ ಹೇಳಿದಿಷ್ಟೇ, ನಮ್ಮ ಟ್ರಸ್ಟಿನ ಅಂಡರ್ನಲ್ಲಿರುವಂಥ 14 ಮಂದಿ ಮುಖ್ಯ ಉಪಾಧ್ಯಾಯರುಗಳು ಏನಿದ್ದೇವೆ ನಾವೆಲ್ಲರೂ ಒಟ್ಟಿಗೆ ಇದ್ದೇವೆ. ಎಲ್ಲ ಕಾರ್ಯಕ್ರಮಗಳು ನಾವು ಒಟ್ಟಿಗೆ ಮಾಡ್ತಾ ಇದ್ದೇವೆ. ಎಲ್ಲಿಯೂ ಕಾರ್ಯಕ್ರಮ ಮಾಡುವಂಥ ಸಮಯದಲ್ಲಿ ನಾವು ಒಟ್ಟಿಗೆ ಸೇರ್ತೇವೆ ಅಂತ ಸಂತೋಷದಲ್ಲಿ ಒಪ್ಪಿಕೊಂಡಿದ್ದೀರಿ. ಆದರೆ ಅದಕ್ಕೆ ಪೂರಕವಾದಂಥ ವ್ಯವಸ್ಥೆಯನ್ನು ಮಾತ್ರ ಮಾಡುವಲ್ಲಿ ವಿಳಂಬವಾಗಿದೆ ಅಂತೇಳಿ ಖೇದದೊಂದಿಗೆ ಅವರೆಲ್ಲರನ್ನ ನಾನು ಆತ್ಮೀಯತೆಯಿಂದ ಸ್ವಾಗತಿಸ್ತೇನೆ. ಇನ್ನು ಇಬ್ಬರು ಸ್ವಾಗತಿಸಲಿಕ್ಕಿದ್ದಾರೆ, ಇವರನ್ನು ಮಾಡಲಿಲ್ಲ ಅಂತ ಹೇಳಿದರು. ಅವರನ್ನು ಸ್ವಾಗತ ಮಾಡಲಿಕ್ಕೆ ನನ್ನ ಆತ್ಮೀಯ ಮಿತ್ರ AIT ಪದವಿ ವಿಜೇತ ಮೋಹನ್ ಸರ್ ಅವರಿದ್ದಾರೆ. ಅವರು ಉಳ್ಳಾಲದ
ಕ್ಲಸ್ಟರ್ ಸಂಪನ್ಮೂಲ ವ್ಯಕ್ತಿ. ಅಷ್ಟು ಮಾತ್ರ ಅಲ್ಲ, ಅಂತಾರಾಷ್ಟ್ರೀಯ ಮಟ್ಟದ ನಮ್ಮ ಸ್ಕೌಟಿನ ತರಬೇತುದಾರ. ನನ್ನ ಎಲ್ಲ ಚಟುವಟಿಕೆಗಳಲ್ಲಿ ನಮ್ಮೊಟ್ಟಿಗಿದ್ದು ಸಹಾಯ ಮಾಡ್ತಾರೆ ಮೋಹನ್ ಕುಮಾರ್ ಅವರು. ಅವರನ್ನು ಆತ್ಮೀಯತೆಯಿಂದ ಸ್ವಾಗತಿಸ್ತೇನೆ ಸರ್. ಅದೇ ರೀತಿಯಲ್ಲಿ ವಿನಯ ಮೇಡಮ್ ಅವರು ನಿಜವಾಗಿಯೂ ಹೆಸರಿಗೂ ಅವರ ವರ್ತನೆಗೂ ತಾಳೆ ಇರುವಂತಹ ಒಂದು ವ್ಯವಸ್ಥೆಯಲ್ಲಿ ವಿನಯ ಮೇಡಮ್ ಅವರಿದ್ದಾರೆ. ಯಾವತ್ತು ಭಾರತ ಸ್ಕೂಲ್ನ ಮುಖ್ಯ ಉಪಾಧ್ಯಾಯಿನಿ ನಮ್ಮೊಟ್ಟಿಗಿದ್ದಾರೆ. ಅವರಿಗೂ ಆತ್ಮೀಯ ಸ್ವಾಗತವನ್ನು ಬಯಸ್ತೇನೆ. ನನ್ನ ಆತ್ಮೀಯ ಸಹೋದರಿ, ನಮ್ಮ ತಾಯಿ ನಾನು ಯಾವತ್ತು ಹೇಳಲಿಕ್ಕೆ ಇದೆ, ನಮ್ಮ ತಾಯಿಯ ಸ್ಥಾನದಲ್ಲಿ ಇದ್ಕೊಂಡು ನಮ್ಮ ನನ್ನ ಎಲ್ಲ ಚಟುವಟಿಕೆಗಳಿಗೂ ಸಹಕಾರವನ್ನು ನೀಡ್ತಾ ಇದ್ದಂಥ ನನ್ನ ಆತ್ಮೀಯ ಸಹೋದ್ಯೋಗಿ ಶ್ರೀಮತಿ ಶಶಿಕಲಾ ಶೆಟ್ಟಿ ಅವರು ಕರೆದ ಕೂಡಲೇ ಕಾಲು ನೋವಾದರೂ ಸರಿ, ಹುಷಾರಿಲ್ಲದಿದ್ದರೂ ಸರಿ, ಮಲಗಿದ್ರೂ ಸರಿ, ಎಲ್ಲಿದ್ದರೂ ಸರಿ, ಸರ್ ನಾನು ಬರ್ತೇನೆ ಅಂತೇಳಿ ಬರುವವರು ಶ್ರೀಮತಿ ಶಶಿಕಲಾ ಶೆಟ್ಟಿ ನಮ್ಮಲ್ಲಿದ್ದು ನಿವೃತ್ತರಾದವರು. ಅವರನ್ನು ನಾನು ಆತ್ಮೀಯತೆಯಿಂದ ಸ್ವಾಗತಿಸ್ತೇನೆ. ಅದೇ ರೀತಿಯಲ್ಲಿ ನನ್ನ ಶಾಲೆಯ ಸಹೋದ್ಯೋಗಿಗಳಾದಂಥ ಶ್ರೀಮತಿ ಹಸೀನ್ ತಾಜ್, ಶ್ರೀಮತಿ ಬಬಿತಾ, ಶ್ರೀಮತಿ ಸಪ್ನಾ, ಶ್ರೀಮತಿ ವೀಣಾ, ಶಕೀಲಾ, ರಮ್ಲಾ ಬಾನು, ಸುಮಾ, ವಿದ್ಯಾ, ಅರ್ಪಿತಾ, ಮೋನಿಶಾ, ದಿಶಾ, ಶಶಿಕಲಾ, ಸುಮಾ ಇವರೆಲ್ಲರನ್ನ ಯಾಕೆ ಸ್ಪೆಷಲ್ ಅಂತ ಹೇಳಿದರೆ ಸಹೋದ್ಯೋಗಿಗಳಂತ ಹೇಳಿದರೆ ಸಾಕಿತ್ತು. ಇವತ್ತು ಶಿಕ್ಷಕ ದಿನಾಚರಣೆ ಆದ ಕಾರಣ ಅವರ ಹೆಸರನ್ನು ಹೇಳಲೇಬೇಕಾಗ್ತದೆ. ಅದಕ್ಕೆ ನಾನು ಅವರನ್ನು ಇದ್ದೇನೆ ಇಷ್ಟು ಮಂದಿ. ಯಾಕಂತ ಹೇಳಿದರೆ ಇವತ್ತು ನನ್ನ ಮಕ್ಕಳೊಟ್ಟಿಗೆ ಒಂದು ಕಂಡೀಷನ್ ಇದೆ. ಇವತ್ತಿನ ಕಾರ್ಯಕ್ರಮ ನಿಮ್ಮದು, ನೀವು ಯಾರು ಮಾತಾಡಲಿಕ್ಕಿಲ್ಲ. ಅವರು ಸ್ಟೇಜಿಯಲ್ಲಿ ಕೂತ್ಕೊಳ್ಳೋದು. ನಿಮ್ಮ ಹತ್ತಿರ ಬಂದು ಕೂತ್ಕೊಳ್ಳಿ ಮಕ್ಕಳೇ, ನಿಂತುಕೊಳ್ಳಿ ಮಕ್ಕಳೇ ಅಂತ ಹೇಳಲಿಕ್ಕಿಲ್ಲ, ನೀವು ಮಾಡುವ ಕಾರ್ಯಕ್ರಮ. ಆದ ಕಾರಣ ಅವರನ್ನು ಸಹ ನಾನು ಸ್ವಾಗತಿಸ್ತೇನೆ. ನನ್ನ ಮಂತ್ರಿಮಂಡಲದ ಎಲ್ಲ ಮಂತ್ರಿಗಳನ್ನು ಸ್ವಾಗತಿಸ್ತೇನೆ. ನನ್ನ ಪ್ರೀತಿಯ ವಿದ್ಯಾರ್ಥಿಗಳನ್ನು ಸ್ವಾಗತಿಸ್ತೇನೆ. ಅದೇ ರೀತಿಯಲ್ಲಿ ನನ್ನ ಆತ್ಮೀಯ ಮಿತ್ರ ಅನ್ಸಾರ್ ಎನೋಳಿ ಅವರನ್ನು ಸ್ವಾಗತಿಸ್ತೇನೆ, ವಿಜಯವಾಣಿ ಪತ್ರಿಕೆಯವರನ್ನು. ಹಾಗೆಯೇ ಹೊಸಕೊರಲಿನ ನಮ್ಮ ಆಸಿಫ್ ರವರಿದ್ದಾರೆ, ಅವರನ್ನು ಸ್ವಾಗತಿಸ್ತಾ ನನ್ನ ಸ್ವಾಗತ ಭಾಷಣವನ್ನು ಮುಗಿಸ್ತಾ ಇದ್ದೇನೆ. ಪ್ರೀತಿಪೂರ್ವಕವಾಗಿ ಸ್ವಾಗತವನ್ನು ಕೋರಿದ ತಮಗೂ ತುಂಬು ಹೃದಯದ ಧನ್ಯವಾದಗಳು. ಗುರುವಂದನಾ ಕಾರ್ಯಕ್ರಮ ಸದಾ ನಮಗೆ ಮಾರ್ಗದರ್ಶನ ನೀಡಿ ಬಿಡುವಿಲ್ಲದೆ ದುಡಿದ ನಮ್ಮ ಶಿಕ್ಷಕರನ್ನು ಇಂದು ವೇದಿಕೆಯಲ್ಲಿ ಕುಳ್ಳಿರಿಸಿ ಅವರ ಶಿಷ್ಯರಾದ ನಾವು ಗೌರವಿಸುವುದು ನಮಗೆ ಹೆಮ್ಮೆ, ಗೌರವ. ಇದನ್ನು ನಮ್ಮ ಆಡಳಿತ ಸಮಿತಿಯೊಂದಿಗೆ ಮಂಗಳೂರು ನಗರಾಭಿವೃದ್ಧಿ ಮಂಡಳಿ ಅಧ್ಯಕ್ಷರಾದ ಎಲ್ಲ ಶಿಕ್ಷಕರನ್ನು ಗೌರವಿಸುವಂಥ ಕೆಲಸವನ್ನು ನಮ್ಮ ಜಮಾತಿನ ಉಪಾಧ್ಯಕ್ಷರು, ಟ್ರಸ್ಟಿನ ಉಪಾಧ್ಯಕ್ಷರು, ಕೋಶಾಧಿಕಾರಿಗಳ ಸದಸ್ಯರು ಮತ್ತು ಎಲ್ಲರೂ ನೆರವೇರಿಸಿಕೊಡಬೇಕು ಅಂತೇಳಿ ಕೇಳಿಕೊಳ್ತೇನೆ. ಶ್ರೀಮತಿ ಸಪ್ನಾ, ಶ್ರೀಮತಿ ಬಬಿತಾ ಸೆಲೆಂಡಿ ಸೋಜಾ, ಶ್ರೀಮತಿ ರಮ್ಲಾ ಬಾನು, ಶ್ರೀಮತಿ ವೀಣಾ, ಶ್ರೀಮತಿ ಶಕೀಲಾ ಟೀಚರ್, ಶ್ರೀಮತಿ ಶಶಿಕಲಾ ಟೀಚರ್, ಟೀಚರ್, ಕುಮಾರಿ ಅರ್ಪಿತಾ ಟೀಚರ್,
ಶ್ರೀಮತಿ ನಸೀಮಾ ಟೀಚರ್. ಕುಮಾರಿ ಮೋನಿಶಾ ಟೀಚರ್. ಗೌರವಿಸಿದ ಎಲ್ಲರಿಗೂ ಕೃತಜ್ಞತೆಗಳು. ಶಾಲಾ ಮುಖ್ಯೋಪಾಧ್ಯಾಯರು, ಧನ್ಯವಾದಗಳು. ಶಿಕ್ಷಕರನ್ನು ಗೌರವಿಸುವುದು ವಾಡಿಕೆ. ಎಲ್ಲ ಶಿಕ್ಷಕರನ್ನು ಗೌರವಿಸಬೇಕೆಂಬ ಆಸೆ ನಮಗಿದೆ. ಆದರೆ ಆರ್ಥಿಕ ಅಡಚಣೆಯಿಂದಾಗಿ ಇದು ಸಾಧ್ಯವಾಗಲಿಲ್ಲ. ಮುಖ್ಯ ಶಿಕ್ಷಕರ ಮೂಲಕ ಶಾಲೆಯ ಎಲ್ಲ ಶಿಕ್ಷಕರನ್ನು ಗೌರವಿಸುತ್ತಿದ್ದೇವೆ. ಪ್ರಥಮವಾಗಿ ಶ್ರೀಮತಿ ನಸೀಮಾ ಟೀಚರ್, ಮುಖ್ಯ ಶಿಕ್ಷಕರು ಹಜರತ್ ಸೈಯದ್ ಮದನಿ ಆಂಗ್ಲ ಮಾಧ್ಯಮ ಶಾಲೆ ಕಲ್ಲಾಪುರ್. ಇರಬೇಕಿದ್ದವರು ಮಸ್ಜಿದ್ ಅಲ್ ಕರೀಮನ ಮಾಜಿ ಅಧ್ಯಕ್ಷರು, ಶಫಾ ಆಫೀಸರೀಸಿನ ಮಾಲಕರು, ನಮ್ಮೆಲ್ಲ ಶಾಲಾ ಕಾರ್ಯಕ್ರಮಗಳಲ್ಲಿ ಮಂಚೂಣಿಯಲ್ಲಿ ನಿಂತು ನನಗೆ ಸಹಾಯ ಮಾಡುವವರು ಮತ್ತು ಇವತ್ತು ನಮ್ಮ ಟೀಚರ್ಸ್ನವರಿದ್ದಾರೆ. ಅವರಿಗೆ ಈಗಾಗಲೇ ಸರ್ ಒಂದು ಕೂತ್ಕೊಳ್ಳಿ ಪ್ಲೀಸ್. ಎದುರಲ್ಲಿ ಒಬ್ಬ ಕರ್ತೃ ಈ ಸುಂದರವಾದಂಥ ಈ ಒಂದು ಸಭಾಂಗಣವನ್ನು ನಿರ್ಮಿಸುವಲ್ಲಿ ಸಾಧಾರಣ 7 ಲಕ್ಷ ರೂಪಾಯಿಗಳೊಳಗಿನ ಹಣವನ್ನು ತನ್ನ ಸ್ವಂತ ಜೇಬಿನಿಂದ ವ್ಯಯ ಮಾಡಿ ನಿರ್ಮಿಸಿಕೊಟ್ಟಂಥ ನನ್ನ ಆತ್ಮೀಯ ಮಿತ್ರ ಹಾಜಿ ಮೊಹಮ್ಮದ್ ತ್ವಾಹರ್ ಅವರು ಈಗ ನಮ್ಮೊಟ್ಟಿಗಿದ್ದಾರೆ. ಅಲ್ಲಾಹನು ಅವರ ಎಲ್ಲ ವಿಧವಾದಂಥ ರೋಗವನ್ನು ಶಿಫಾ ಮಾಡಲಿ, ಅವರಿಗೆ ದೀರ್ಘ ಆಯುಷ್ಯ ಮತ್ತು ಉತ್ತಮ ಆರೋಗ್ಯವನ್ನು ಕರುಣಿಸಲಿ ಅಂತೇಳಿ ಪ್ರಾರ್ಥಿಸುವುದರೊಂದಿಗೆ ಅವರಿಗೆ ಆತ್ಮೀಯ ಸ್ವಾಗತವನ್ನು ಬಯಸ್ತಾ ಇದ್ದೇನೆ ಸರ್. ಪ್ರತಿ ವರ್ಷವೂ ನಮ್ಮ ಸಹೋದರ ಸಂಸ್ಥೆಯ ಮುಖ್ಯ ಶಿಕ್ಷಕರನ್ನು ಗೌರವಿಸುವುದು ವಾಡಿಕೆ. ಎಲ್ಲ ಶಿಕ್ಷಕರನ್ನು ಗೌರವಿಸಬೇಕೆಂಬ ಆಸೆ ನಮಗಿದೆ. ಆದರೆ ಆರ್ಥಿಕ ಅಡಚಣೆಯಿಂದಾಗಿ ಇದು ಸಾಧ್ಯವಾಗಲಿಲ್ಲ. ಮುಖ್ಯ ಶಿಕ್ಷಕರ ಮೂಲಕ ಶಾಲೆಯ ಎಲ್ಲ ಶಿಕ್ಷಕರನ್ನು ಗೌರವಿಸುತ್ತಿದ್ದೇವೆ. ಪ್ರಥಮವಾಗಿ ಶ್ರೀಮತಿ ನಸೀಮಾ, ಮುಖ್ಯ ಶಿಕ್ಷಕರು ಹಜರತ್ ಸೈಯದ್ ಮದನಿ ಆಂಗ್ಲ ಮಾಧ್ಯಮ ಶಾಲೆ ಕಲ್ಲಾಪುರ್. ಶ್ರೀಮತಿ ಡಾಕ್ಟರ್ ಸಂಗೀತ, ಹಜರತ್ ಹೆಣ್ಣು ಮಕ್ಕಳ ಕಾಲೇಜು ಉಳ್ಳಾಲ. ಶ್ರೀಮತಿ ಪವಿತ್ರ ರೈ, ಪ್ರಾಂಶುಪಾಲರು ಟಿಪ್ಪು ಸುಲ್ತಾನ್ ಕಾಲೇಜು ಉಳ್ಳಾಲ. ಶ್ರೀಮತಿ ರಮ್ಲಾ, ಹಜರತ್ ಸೈಯದ್ ಮದನಿ ಆಂಗ್ಲ ಮಾಧ್ಯಮ ಶಾಲೆ ಅಲೆಕಲ.
ಹಜರತ್ ಆಂಗ್ಲ ಮಾಧ್ಯಮ ಶಾಲೆ ಉಳ್ಳಾಲ. ಶ್ರೀ ರಸೂಲ್ ಖಾನ್ ಹಜರತ್ ಸೈಯದ್ ಮದನಿ ಶಾಲೆ ಉಳ್ಳಾಲ. ಶ್ರೀ ಸಾದಿಕ್ ಪ್ರಾಂಶುಪಾಲರು ಟಿಪ್ಪು ಸುಲ್ತಾನ್ ಕಾಲೇಜ್. ಶ್ರೀಮತಿ ಗೀತಾ ಶೆಟ್ಟಿ ಮುಖ್ಯೋಪಾಧ್ಯಾಯರು ಟಿಪ್ಪು ಸುಲ್ತಾನ್ ಪ್ರೌಢಶಾಲೆ ಉಳ್ಳಾಲ. ಶ್ರೀಮತಿ ವಿನಯ ಭಾರತ್ ಸ್ಕೂಲ್ ಉಳ್ಳಾಲ. ನಮ್ಮ ಶಾಲೆಯಲ್ಲಿ ಸುದೀರ್ಘವಾದಂಥ ಸೇವೆ ಸಲ್ಲಿಸಿ ನಿವೃತ್ತಿಯಾದಂಥ ಶ್ರೀಮತಿ ಶಶಿಕಲಾ ಶೆಟ್ಟಿ. ಧನ್ಯವಾದಗಳು ಮತ್ತು ಅಭಿನಂದನೆಗಳು. ವಿದ್ಯಾರ್ಥಿ ಅನ್ಸಾರಿನೊಳಿ ನಮ್ಮ ಎಲ್ಲ ಕಾರ್ಯಕ್ರಮಗಳಲ್ಲಿ ನನ್ನೊಟ್ಟಿಗೆ ಸಹಕಾರವನ್ನು ನೀಡ್ತಾ ಇರುವವರು. ಮತ್ತು ನನಗೆ ಫೋನ್ ಮಾಡಿ ಕೇಳ್ತಾರೆ, ವಿಜಯ ಕಿರಣದಲ್ಲಿ ಬರಲಿಕ್ಕೆ ಎಷ್ಟು ಹಣ ಕೊಟ್ಟಿದ್ದೀರಿ ಅಂತ. ಯಾವುದೇ ಕಾರಣದಲ್ಲಿಯೂ ವಿಜಯ ಕಿರಣದಲ್ಲಿ ಯಾರು ಹಣ ಕೊಟ್ಟು ಮಾಡುವಂಥದ್ದಲ್ಲ. ಅವರು ಸ್ವಂತವಾಗಿ ಅವರು ವರದಿಗಾರರಾಗಿ ಮಾಡುವಂಥ ವಿಚಾರಗಳನ್ನು ಮಾಡ್ತಾ ಇದ್ದಾರೆ. ಅಲ್ಲದೆ ನಮ್ಮ ಎಲ್ಲ ಕಾರ್ಯಕ್ರಮಗಳಲ್ಲಿ ನಮ್ಮೊಟ್ಟಿಗಿದ್ದಾರೆ. ಅವರನ್ನು ನಮ್ಮ ಉಳ್ಳಾಲ ಕೇಂದ್ರ ಜುಮಾ ಮಸೀದಿಯ ಉಪಾಧ್ಯಕ್ಷರಾದಂಥ UH ಹುಸೈನಾರ್ರವರು ಅವರಿಗೆ ಶಾಲನ್ನು ಒದಿಸಿ ಗೌರವಿಸಬೇಕು ಎಂದು ಕೇಳಿಕೊಳ್ತೇನೆ. ಧನ್ಯವಾದಗಳು. ಮತ್ತು ವೈಶಿಷ್ಟ್ಯ ಏನಂತ ಹೇಳಿದರೆ, ನಮ್ಮಲ್ಲಿ ಯಾರೆಲ್ಲ ಇದ್ದಾರೆ ನಾವೆಲ್ಲರೂ ಟೀಚರ್ಸ್. ಆದರೆ ನನ್ನ ಮಧ್ಯಾಹ್ನದ ಉಪಹಾರ ಯೋಜನೆಯಲ್ಲಿ ನನ್ನ ವಿದ್ಯಾರ್ಥಿಗಳಿಗೆ ಕ್ಲಪ್ತ ಸಮಯಕ್ಕೆ ರುಚಿಯಾದಂಥ ಅನ್ನವನ್ನು ಕೊಡುವವರು. ಯಾರಾದರೂ ಬಂದಾಗ ನಾನಿದ್ದರೂ ನಾನು ಇಲ್ಲದಿದ್ದರೂ ಆ ಮನೆಯ ಒಂದು ಟ್ರೀಟ್ಮೆಂಟ್ ಮಾಡುವವರು ನಮ್ಮ ಅಡುಗೆಯವರು. ಅವರಲ್ಲಿ ಮುಖ್ಯ ಅಡುಗೆಯವರಾದಂಥ ಶ್ರೀಮತಿ ಸಂಧ್ಯಾರವರು. ಅವರನ್ನು ಈ ಸಂದರ್ಭದಲ್ಲಿ ನಮ್ಮ ಆಡಳಿತ ಮಂಡಳಿಯವರು ಗೌರವಿಸಬೇಕು ಅಂತೇಳಿ ಕೇಳಿಕೊಳ್ತಾ ಇದ್ದೇನೆ. ಸಂಧ್ಯಾ ಭಾರತಿಯವರು, ಶ್ರೀಮತಿ ತನುಜಾರವರು, ಶ್ರೀಮತಿ ಜಯವಂತಿಯವರು, ಶ್ರೀಮತಿ ಜಯಂತಿಯವರು. ಕಾರ್ಯಕ್ರಮ ವಿದ್ಯಾರ್ಥಿಗಳಿಂದ ಭಾಷಣ. ವಿದ್ಯಾರ್ಥಿಗಳು ಬೆಳಗುವ ಭರವಸೆಯ ದೀಪಗಳು. ಈ ವಿದ್ಯಾರ್ಥಿಗಳು ಶಿಕ್ಷಕ ದಿನಾಚರಣೆಯ ಬಗ್ಗೆ ಅನುಭವ ಹಂಚಿಕೊಳ್ಳುವುದಕ್ಕೆ ಬರ್ತಿದ್ದಾರೆ. 4ನೇ ತರಗತಿ ರುಷ್ತಾ ಬಲ್ಕೀಸ್. ಮತ್ತು ನೆಚ್ಚಿನ ಗುರುಗಳೆಲ್ಲರಿಗೂ ಶಿಕ್ಷಕರ ದಿನಾಚರಣೆಯ ಶುಭಾಶಯಗಳು. ಸೆಪ್ಟೆಂಬರ್ 5 ಡಾಕ್ಟರ್ ಸರ್ವಪಲ್ಲಿ ರಾಧಾಕೃಷ್ಣನ್ ಅವರು 1888 ಸೆಪ್ಟೆಂಬರ್ 5ರಂದು ತಮಿಳುನಾಡಿನ ತಿರುತ್ತಣಿಯಲ್ಲಿ ಜನಿಸಿದರು. ಇವರ ತಂದೆ ಸರ್ವಪಲ್ಲಿ ವೀರಸ್ವಾಮಿ, ತಾಯಿ ಸೀತಮ್ಮ. ರಾಧಾಕೃಷ್ಣನ್ ಅವರು ಶಿಕ್ಷಕರಾಗಿ ಉಪನ್ಯಾಸಕರು
ಶುಭಾಶಯಗಳು. ಇಲ್ಲಿರುವ ಎಲ್ಲ ವಿದ್ಯಾರ್ಥಿಗಳ ಪರವಾಗಿ ಶುಭಾಶಯವನ್ನು ತಿಳಿಸುತ್ತಿದ್ದೇನೆ. ನಮ್ಮನ್ನು ಅಕ್ಷರಜ್ಞಾನ ಬಿಟ್ಟು ಮುಂದಿನ ಬದುಕಿನ ದಾರಿ ತೋರಿಸಿ ನಮ್ಮನ್ನು ಮುನ್ನಡೆಸುವುದಕ್ಕಾಗಿ ಧನ್ಯವಾದಗಳು. ಸಸಿ ಒಂದನ್ನು ತೋಟದಲ್ಲಿ ನೆಟ್ಟು ನಿತ್ಯ ಅದನ್ನು ಪೋಷಿಸುವುದಕ್ಕಾಗಿ ಪೋಷಣೆ ಮಾಡಿ ಕಾವಲುಗಾರನು ಹೇಗೆ ಕಾಯ್ದು ಅದರಿಂದ ಬರುವ ಫಲವನ್ನು ರಕ್ಷಿಸುತ್ತಾನೆ, ಹಾಗೆ ಆ ಎಲ್ಲ ಗಿಡಗಳಿಗೆ ಯಾವ ರೀತಿ ಕಾಳಜಿ ಮಾಡುತ್ತಾರೆ, ಅದೇ ರೀತಿ ಶಿಕ್ಷಕರು ತಮ್ಮ ವಿದ್ಯಾರ್ಥಿಗಳನ್ನು ಬೆಳೆಸುತ್ತಾರೆ. ನಮ್ಮನ್ನು ವೇದಿಕೆ ಮೇಲೆ ನೆರೆದಿರುವ ಅತಿಥಿಗಳಿಗೆ, ಮುಖ್ಯೋಪಾಧ್ಯಾಯರು ಹಾಗೂ ನನ್ನೆಲ್ಲ ನೆಚ್ಚಿನ ಶಿಕ್ಷಕರಿಗೆ ವಂದನೆಗಳು. ತಮಗೆಲ್ಲ ತಿಳಿದಿರುವಂತೆ ಇಂದು ನಾವು ಶಿಕ್ಷಕರ ದಿನಾಚರಣೆಗೆಂದು ಇಲ್ಲಿ ಸೇರಿದ್ದೇವೆ. ಈ ವಿಶೇಷ ದಿನದಂದು ನನಗೆ ಮಾತನಾಡಲು ಅವಕಾಶ ಸಿಕ್ಕಿದಿರುವುದಕ್ಕೆ ಎಲ್ಲರಿಗೂ ಧನ್ಯವಾದಗಳನ್ನು ಹೇಳುತ್ತೇನೆ. ನಮಗೆ ಪಾಠ ಮಾಡಿ ವಿದ್ಯಾಭ್ಯಾಸ ಬುದ್ಧಿ ಕಲಿಸುವ ಗುರುವೇ ದೇವರು ಎಂಬುದನ್ನು ಮರೆಯಬಾರದು. ಯಾವುದೇ ಗುರು ಸಹ ವಿದ್ಯಾರ್ಥಿಗಳಿಗೆ ಕೋಪದಿಂದ ಹೇಳಿದರು, ಪ್ರೀತಿಯಿಂದ ಹೇಳಿದರು, ಎಲ್ಲವೂ ಸಹ ಒಳ್ಳೆಯದಕ್ಕೆ. ಪ್ರತಿ ವರ್ಷದಂತೆ ಈ ವರ್ಷವೂ ಸಹ ನಾವು ನಮ್ಮೆಲ್ಲರ ನೆಚ್ಚಿನ ಶಿಕ್ಷಕರನ್ನು ನೆನೆದು ಅವರು ನೀಡಿದ ಮಾರ್ಗದರ್ಶನ, ಶಿಕ್ಷಣ, ನೈತಿಕ ಶಿಕ್ಷಣ, ವ್ಯಕ್ತಿತ್ವ ರೂಪುಗೊಳ್ಳಲು ನೀಡಿದ ಎಲ್ಲವನ್ನೂ ಸಹ ಅವರಿಗೆ ನೀಡುವ ದಿನ. ಜೀವನದಲ್ಲಿ ವಿದ್ಯಾರ್ಥಿಗಳಿಗೆ ಹಲವಾರು ದೊಡ್ಡ ಕನಸುಗಳನ್ನು ಬೀಜ ಬಿತ್ತಿ ಅಂದರೆ ಉನ್ನತ. ಧನ್ಯವಾದ. मोअज़्ज़िज़ हाज़िरीन, सदरे जलसा, सदरे मदरसा, मेम्बरानी कमेटी, प्यारे असातिज़ा और साथियों। मोअज़्ज़िज़ हाज़िरीन, सदरे जलसा, सदरे मदरसा, मेम्बरानी कमेटी, प्यारे असातिज़ा और साथियों, अस्सलाम वालेकुम। आज हमारे मदरसे में यौम-ए असातिज़ा मनाया जा रहा है। इस मौके पर दो बातें करना चाहती हूँ। 5 सितंबर 1988 को आंध्र तमिलनाडु में पैदा हुए आपके वालिद वीरस्वामी और वालिदा सीतम्मा, आप एक उस्ताद और वज़ीर आला भी रहे हैं। आपने अपना जन्मदिन यौम असातिज़ा का दिन यानी यौम अफ्तार के नाम से मनाने को कहा गया। इतना कहकर मेरी बात ख़त्म करती हूँ। अस्सलाम वालेकुम। ಪ್ರೀತಿಯ ಗೌರವಾನ್ವಿತ ಶಿಕ್ಷಕರಿಗೆ ಹಾಗೂ ಇಲ್ಲಿ ಆಸೀನರಾಗಿರುವ ಎಲ್ಲರಿಗೂ ನಮ್ಮಿಸುತ್ತ ಶಿಕ್ಷಕರ ದಿನಾಚರಣೆ ಎಂಬ ಈ ಸುಂದರ ದಿನದ ಕುರಿತು ಮಾತನಾಡುತ್ತಿದ್ದೇನೆ. ವಿದ್ಯೆ ಬುದ್ಧಿ ಉತ್ತಮ ದಾರಿ ತೋರಿಸುವ ಶಿಕ್ಷಕರು ವಿದ್ಯಾರ್ಥಿಗಳಿಗೆ ಆಸ್ತಿ. ಎಲ್ಲ ನನ್ನ ಶಿಕ್ಷಕರಿಗೂ ಶಿಕ್ಷಕರ ದಿನಾಚರಣೆಯ ಶುಭಾಶಯಗಳು. ಭಾರತದ 2ನೇ ರಾಷ್ಟ್ರಪತಿ ಡಾಕ್ಟರ್ ಸರ್ವೇಪಲ್ಲಿ ರಾಧಾಕೃಷ್ಣನವರ ಜನ್ಮದಿನವನ್ನು ಭಾರತದಲ್ಲಿ ಪ್ರತಿ ವರ್ಷ ಸೆಪ್ಟೆಂಬರ್ 5ರಂದು ಶಿಕ್ಷಕರ ದಿನವನ್ನಾಗಿ ಆಚರಿಸಲಾಗುತ್ತದೆ. ಡಾಕ್ಟರ್ ರಾಧಾಕೃಷ್ಣನವರು ಭಾರತದ ಮೊದಲ ಉಪರಾಷ್ಟ್ರಪತಿ ಮತ್ತು 2ನೇ ರಾಷ್ಟ್ರಪತಿಯಾಗಿದ್ದರು. ಅವರು ಆದರ್ಶ ಶಿಕ್ಷಕರಾಗಿದ್ದರು. ಭಾರತ ರತ್ನ ಪುರಸ್ಕೃತರಾಗಿದ್ದರು. ಇಂದು ನಮ್ಮ ಶಾಲೆಯಲ್ಲಿ ಶಿಕ್ಷಕ ದಿನಾಚರಣೆಯನ್ನು ಆಚರಿಸಲಾಗುತ್ತದೆ. ಮೊದಲಿಗೆ ಎಲ್ಲ ಶಿಕ್ಷಕ ವೃಂದದವರಿಗೆ ಶಿಕ್ಷಕ ದಿನಾಚರಣೆಯ ಶುಭಾಶಯಗಳು. ಗುರುವಿಗೆ ಗೌರವದ ಸ್ಥಾನ ದೊರೆಯುವಂತೆ ಮಾಡಿದ ಡಾಕ್ಟರ್ ರಾಧಾಕೃಷ್ಣನವರ ಪೂರ್ಣ ಹೆಸರು ಡಾಕ್ಟರ್ ಸರ್ವೇಪಲ್ಲಿ ರಾಧಾಕೃಷ್ಣನ್. ಪ್ರತಿ ವರ್ಷ ಸೆಪ್ಟೆಂಬರ್ 5ರಂದು ಶಿಕ್ಷಕರ ದಿನಾಚರಣೆಯನ್ನು ಆಚರಿಸಲಾಗುತ್ತದೆ. ಅಂದು ಭಾರತದ ರಾಷ್ಟ್ರಪತಿಗಳು, ತಂತ್ರಜ್ಞಾನಿಗಳು, ಉತ್ತಮ ಶಿಕ್ಷಕರು ಆಗಿದ್ದ ಡಾಕ್ಟರ್ ರಾಧಾಕೃಷ್ಣನವರು ಜನ್ಮದಿನವನ್ನು ಶಿಕ್ಷಕರ ದಿನವನ್ನಾಗಿ ಆಚರಿಸಲಾಗುತ್ತದೆ. ಡಾಕ್ಟರ್ ರಾಧಾಕೃಷ್ಣನವರು 1888ರ ಸೆಪ್ಟೆಂಬರ್ 5ರಂದು ತಮಿಳುನಾಡಿನ ತಿರುತಣಿ ಎಂಬಲ್ಲಿ ಜನಿಸಿದರು. ಮದ್ರಾಸಿನಲ್ಲಿ
ಪ್ರತಿನಿತ್ಯ ನಮ್ಮ ತಂದೆ ತಾಯಿಯಂತೆ ಗೌರವಿಸುವ ನನ್ನ ಎಲ್ಲ ಶಿಕ್ಷಕರಿಗೆ ಮೊದಲನೆಯದಾಗಿ ಶಿಕ್ಷಕ ದಿನಾಚರಣೆಯ ಶುಭಾಶಯಗಳು. ನಮಗೆ ಅಕ್ಷರ ಜ್ಞಾನವಿತ್ತು ಮುಂದಿನ ಬದುಕಿನ ದಾರಿಯನ್ನು ತೋರಿಸಿ ನಮ್ಮನ್ನು ಮುನ್ನಡೆಸುತ್ತಿರುವುದಕ್ಕಾಗಿ ಧನ್ಯವಾದಗಳು. ಸಸಿಯೊಂದನ್ನು ತೋಟದಲ್ಲಿ ನೆಟ್ಟು ಅದನ್ನು ನಿತ್ಯ ಪೋಷಣೆ ಮಾಡಿ ಕಾವಲುಗಾರನು ಹೇಗೆ ಕಾಯ್ದು ಅದರಿಂದ ಬರುವ ಫಲವನ್ನು ರಕ್ಷಿಸುತ್ತಾನೋ ಹಾಗೆ ನಮ್ಮನ್ನು ಶಿಕ್ಷಕರು ಬೆಳೆಸುತ್ತಾರೆ ಮತ್ತು ಪ್ರೋತ್ಸಾಹಿಸುತ್ತಾರೆ. ನಮ್ಮ ಆಸಕ್ತಿಯ ಕ್ಷೇತ್ರದಲ್ಲಿ ಬೆಳೆಯಲು ಸಹಾಯ ಮಾಡುತ್ತಾರೆ. ನಮ್ಮ ಭವಿಷ್ಯ ಉಜ್ವಲವಾಗಬೇಕಾದರೆ ಅದಕ್ಕೆ ಶಿಕ್ಷಕರೇ ಕಾರಣರಾಗಿರುತ್ತಾರೆ. ನಮಗೆ ಗುರಿಯನ್ನು ತೋರಿಸುತ್ತಾರೆ. ನಾವು ಆ ಗುರಿಯಲ್ಲಿ ನಡೆಯಬೇಕಷ್ಟೇ. ಸಂಗೀತ, ನೃತ್ಯ, ಪಾಠ, ಆಟ ಇವುಗಳನ್ನೆಲ್ಲ ಶಿಕ್ಷಕರೇ ಕಲಿಸಿಕೊಡುತ್ತಾರೆ ಎಂದು ಹೇಳುತ್ತಾ ನನ್ನ ಮಾತನ್ನು ಕೊನೆಗೊಳಿಸುತ್ತಿದ್ದೇನೆ. ಧನ್ಯವಾದಗಳು. ಎಲ್ಲ ಗಣ್ಯಾತಿಗಣ್ಯ ವ್ಯಕ್ತಿಗಳೇ, ಪೂಜನೀಯ ಗುರು ವೃಂದದವರೇ ಮತ್ತು ಗೆಳೆಯರೇ, ಸೆಪ್ಟೆಂಬರ್ 5 ಶಿಕ್ಷಕರ ದಿನಾಚರಣೆ. ಅಂದೇ ಯಾಕೆ ಶಿಕ್ಷಕರ ದಿನವನ್ನು ಆಚರಿಸಬೇಕು ಪ್ರಶ್ನೆ ಮಾಡುತ್ತದೆ ಅಲ್ಲವೇ? ಅಂದಿನ ಒಂದು ಘಟನೆ 1962 ರಾಧಾಕೃಷ್ಣನ್ನವರ ಪ್ರೀತಿಯ ವಿದ್ಯಾರ್ಥಿಗಳು ರಾಧಾಕೃಷ್ಣನ್ರವರ ಹುಟ್ಟುಹಬ್ಬವನ್ನು ವಿಜೃಂಭಣೆಯಿಂದ ಆಚರಿಸುವುದಾಗಿ ಅವರನ್ನು ಕೇಳಿಕೊಳ್ಳುತ್ತಾರೆ. ಆಗ ರಾಧಾಕೃಷ್ಣನ್ರವರು ಬಹಳ ಸರಳವಾಗಿ, ನಮ್ಮ ಜನ್ಮದಿನವನ್ನು ಆಚರಣೆ ಮಾಡುವ ಬದಲು ಸೆಪ್ಟೆಂಬರ್ 5 ಶಿಕ್ಷಕರ ದಿನಾಚರಣೆ ಎಂದು ಗುರುತಿಸಿ ಆಚರಿಸಿದರೆ ನನಗೆ ತುಂಬ ಹೆಮ್ಮೆಯಾಗುತ್ತದೆ. ಅದರಂತೆ ದೇಶ ಕಂಡ ಮಹಾನ್ ಶಿಕ್ಷಕ ಹಾಗೂ ತತ್ವಶಾಸ್ತ್ರಜ್ಞ ತಮ್ಮ ಜೀವನವನ್ನು ಶಿಕ್ಷಣ ಕ್ಷೇತ್ರದ ಅಭಿವೃದ್ಧಿಗೆ ಮುಡುಪಾಗಿಟ್ಟು ಭೂಮಿಯ ಮೇಲೆ ಎಲ್ಲರಿಗೂ ಕಾಣಿಸಿಕೊಂಡ ದೇವರು. ಅಂದಿನಿಂದ ಸೆಪ್ಟೆಂಬರ್ 5 ಪ್ರತಿ ವರ್ಷ ಶಿಕ್ಷಕರ ದಿನವನ್ನಾಗಿ ಆಚರಿಸುತ್ತಾ ಬಂದಿದ್ದೇವೆ. ಹಾಗೂ ನಮ್ಮ ದರ್ಗದ ಅಧೀನದ ಮುಖ್ಯ ಶಿಕ್ಷಕರಿಗೂ ನಮ್ಮ ಶಿಕ್ಷಕರಿಗೂ ಹಾಗೂ ವಿದ್ಯಾರ್ಥಿಗಳಿಗೂ ಶಿಕ್ಷಕ ದಿನಾಚರಣೆಯ ಶುಭಾಶಯಗಳು. ಇಂದು ನಮ್ಮ ಶಾಲೆಯಲ್ಲಿ ಮಕ್ಕಳು ಬಹಳ ವಿಜೃಂಭಣೆಯಿಂದ ಶಿಕ್ಷಕ ದಿನಾಚರಣೆಯನ್ನು ಆಯೋಜಿಸಿದ್ದಾರೆ. ಇದರಲ್ಲಿ ಶಿಕ್ಷಕರಿಗೆ ಆಟೋಟಗಳು, ಅದರೊಂದಿಗೆ ಶಿಕ್ಷಕರಿಗೆ ಮನೋರಂಜನೆಗಾಗಿ ಕೆಲವು ಕಾರ್ಯಕ್ರಮಗಳನ್ನು ಆಯೋಜಿಸಿದರು. ಈ ಶಿಕ್ಷಕ ದಿನಾಚರಣೆಯನ್ನು ಯಾಕೆ ಆಚರಿಸ್ತಾ ಇದ್ದೇವೆ ಅಂದರೆ, ಸರ್ವಪಲ್ಲಿ ರಾಧಾಕೃಷ್ಣನ್ರವರು ಮೊದಲು ಅವರ ಶಿಕ್ಷಕರನ್ನು ಸ್ಮರಿಸಿಕೊಂಡು ಅವರ ಹುಟ್ಟುಹಬ್ಬವನ್ನು ಶಿಕ್ಷಕ ದಿನಾಚರಣೆಯನ್ನಾಗಿ ಆಚರಿಸಬೇಕೆಂದು ಯೋಚಿಸಿದರು. ಅದರಂತೆಯೇ ವರ್ಷ ಪ್ರತಿ ಸೆಪ್ಟೆಂಬರ್ 5 ಶಿಕ್ಷಕ ದಿನಾಚರಣೆಯನ್ನು ಆಚರಿಸ್ತಾ ಇದ್ದೇವೆ. ವರ್ಷದಲ್ಲಿ ಒಮ್ಮೆ ಆದರೂ ನಾವು ಶಿಕ್ಷಕರನ್ನು ನೆನೆಯಬೇಕೆಂಬ ಆಸೆ ಅವರದಾಗಿತ್ತು. ಹಾಗೆಯೇ ಇಂದು ನಮ್ಮ ಶಾಲೆಯಲ್ಲಿ ಎಲ್ಲ ವಿದ್ಯಾರ್ಥಿಗಳು ಈ ಶಿಕ್ಷಕ ದಿನಾಚರಣೆಯನ್ನು ಆಚರಿಸುತ್ತಿದ್ದೇವೆ ಎಂದು ಹೇಳುತ್ತಾ ನನ್ನ ಒಂದೆರಡು ಮಾತುಗಳನ್ನು ಕೊನೆಗೊಳಿಸ್ತೇನೆ. ಅತಿಥಿಗಳೇ, ಮುಖ್ಯೋಪಾಧ್ಯಾಯರೇ, ಸಹೋದ್ಯೋಗಿ ಬಂಧುಗಳೇ ಹಾಗೂ ನನ್ನ ಪುಟಾಣಿ ವಿದ್ಯಾರ್ಥಿಗಳೇ, ಎಲ್ಲರಿಗೂ ಶಿಕ್ಷಕರ ದಿನಾಚರಣೆಯ ಶುಭಾಶಯಗಳು. ಗುರು ಎಂದರೆ ತಪ್ಪನ್ನು ತಿದ್ದಿಕೊಟ್ಟು ಅವನನ್ನು ಸನ್ಮಾರ್ಗದಲ್ಲಿ ನಡೆಸುವವ ಎಂದರ್ಥ. ಎಲ್ಲ ಕಡೆಗಳಲ್ಲೂ ಶಿಕ್ಷಕರಿಗೆ ಅಪಾರವಾದ ಗೌರವವಿದೆ. ಸರ್ವಪಲ್ಲಿ ರಾಧಾಕೃಷ್ಣನ್ ಅವರು ಕೂಡ ಒಬ್ಬ ಶಿಕ್ಷಕರಾಗಿದ್ದರು. ಆದ್ದರಿಂದ ಅವರ ಜನ್ಮದಿನವನ್ನು ಶಿಕ್ಷಕರ ದಿನಾಚರಣೆಯನ್ನಾಗಿ ಆಚರಿಸಲಾಗುತ್ತದೆ. ವಿದ್ಯಾರ್ಥಿಗಳೇ, ನೀವು ನಿಮ್ಮ ಜೀವನದಲ್ಲಿ ಉನ್ನತಿಯನ್ನು ಹೊಂದಬೇಕಾದರೆ ಗುರು ಹಿರಿಯರು ಮತ್ತು ನಿಮ್ಮ ಪುಸ್ತಕಗಳನ್ನು ಚೆನ್ನಾಗಿ ಗೌರವಿಸಬೇಕು. ಈ ಮಾರ್ಗದರ್ಶನದಲ್ಲಿ ಸಮಾಜದಲ್ಲಿ ಒಳ್ಳೆಯ ವ್ಯಕ್ತಿಯಾಗಿ ರೂಪಣಗೊಳ್ಳಲು ಸಾಧ್ಯತೆ ಇದೆ. ವಿದ್ಯಾರ್ಥಿಗಳೇ, ಗುರುಗಳು ಕೇವಲ ಶಿಕ್ಷಕ ದಿನಾಚರಣೆಗೆ ಮಾತ್ರ ಸೀಮಿತವಾಗದೆ ಜೀವನದ ಉದ್ದಕ್ಕೂ ದಾರಿದೀಪ ಎನ್ನುವುದನ್ನು ನೆನಪಿಸುತ್ತಾ ನಡೆಯಿರಿ ಎಂದು ಹಾರೈಸುತ್ತಾ ನನ್ನ 2 ಮಾತುಗಳನ್ನು ಕೊನೆಗೊಳಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಇದೀಗ ನಮ್ಮೊಟ್ಟಿಗಿದ್ದಾರೆ ಭಾರತ ಪ್ರೌಢಶಾಲೆ ಮುಖ್ಯೋಪಾಧ್ಯಾಯ ಶ್ರೀಮತಿ ವಿನಯರವರು. ಒಂದೆರಡು ಮಾತನ್ನು ಹೇಳಬೇಕು ಅಂತ ಕೇಳುತ್ತೇನೆ. ತಮ್ಮ ಸ್ವಾಗತ ಭಾಷಣದಲ್ಲಿ KMK ಮಂಜನಾಡಿ ಸರ್ ಅವರು ಅಲಾಮಾ ಕಲೀಂರವರ ಒಂದು ಸುಂದರ ಉದಾಹರಣೆಯನ್ನು ನೀಡಿದರು. ಹೇಗೆ ತನ್ನನ್ನು ಗೌರವಿಸುವುದಕ್ಕೆಂದು ಎಲ್ಲರೂ ನಿಂತಾಗ ಆ ಗೌರವವನ್ನು ತನ್ನ ಗುರುಗಳಿಗೆ ಅಲಾಮಾ ಕಲೀಂರವರು ಸಮರ್ಪಿಸಿದರು. ಖಂಡಿತವಾಗಿ ಈ ಸಂದರ್ಭದಲ್ಲಿ
ಅದೇ ಭಾವನೆಯನ್ನು ನಾನು ಕೂಡ ನನ್ನ ಮನದಲ್ಲಿ ಹೊಂದಿದ್ದೇನೆ. ನನಗೆ ಈ ವಿದ್ಯಾಸಂಸ್ಥೆಯಲ್ಲಿ ನಿಮ್ಮ ಜೊತೆಯಲ್ಲಿ ನೀವು ನೀಡಿದಂತಹ ಈ ಗೌರವ ನಾನು ಅತ್ಯಂತ ಧನ್ಯತೆಯಿಂದ ತಮಗೆಲ್ಲರಿಗೂ ಸಮರ್ಪಿಸ್ತಾ ಇದ್ದೇನೆ. ವಿಶ್ವಕವಿ ರವೀಂದ್ರನಾಥ್ ಠಾಗೋರ್ ಅವರೊಂದು ಮಾತನ್ನು ಹೇಳ್ತಾರೆ, ಹಿ ಹೂ ಡೇರ್ಸ್ ಟು ಟೀಚ್ ಶಲ್ ನೆವರ್ ಸೀಸ್ ಟು ಲರ್ನ್ ಅಂತ. ಯಾರು ಕಲಿಸುವಂತಹ ಧೈರ್ಯ ಮಾಡ್ತಾರ ಅವ್ರು ಯಾವತ್ತೂ ಕಲಿಯುವುದನ್ನು ನಿಲ್ಲಿಸಬಾರ್ದು ಅಂತ. ಶಿಕ್ಷಕಿಯಾಗಿ ಇರುವ ನಾನು ಕೂಡ ನಿಮ್ಮಿಂದ ಈ ಒಂದು ಸಂದರ್ಭದಲ್ಲಿ ಅನೇಕ ಉತ್ತಮ ಗುಣಗಳನ್ನು ಕಲಿಯುತ್ತಿದ್ದೇನೆ ಅಂತ ವಿನಮ್ರವಾಗಿ ಹೇಳ್ತಾ ಇದ್ದೇನೆ. ಸರ್ವ ಜನಾಂಗದ ಶಾಂತಿಯ ತೋಟ ಅಂತ ನಾವೇನು ಹೇಳ್ತೇವೋ ಬಹುಶಃ ನಾನು ಅದನ್ನೇ ಇಲ್ಲಿ ಕಾಣ್ತಾ ಇದ್ದೇನೆ. ಎಲ್ಲರಿಗೂ ಮತ್ತೊಮ್ಮೆ ಕೃತಜ್ಞತೆಯನ್ನು ಸಲ್ಲಿಸುತ್ತಾ ಮತ್ತೊಮ್ಮೆ ನನಗೆ ಈ ಒಂದು ಸನ್ಮಾನವನ್ನು ನೀಡಿದ್ದಕ್ಕಾಗಿ ನಿಮಗೆ ವಂದನೆಗಳನ್ನು ಸಲ್ಲಿಸುತ್ತಾ ನನ್ನ ಮಾತುಗಳನ್ನು ಕೊನೆಗೊಳಿಸುತ್ತೇನೆ. ಧನ್ಯವಾದಗಳು. ಡಾಕ್ಟರ್ ಸರ್ವೇಪಲ್ಲಿ ರಾಧಾಕೃಷ್ಣರವರ ಜನ್ಮದಿನವನ್ನು ಶಿಕ್ಷಕರ ದಿನಾಚರಣೆಯನ್ನಾಗಿ ಗೌರವಿಸುವ ಮೂಲಕ ಭಾರತ ಸರ್ಕಾರ ಸೆಪ್ಟೆಂಬರ್ 5ರಂದು ದೇಶದಾದ್ಯಂತ ಶಿಕ್ಷಕರನ್ನು ಒಂದು ಗೌರವಿಸುವ ಸುದಿನವನ್ನಾಗಿ ಜಾರಿಗೆ ತಂದಿದೆ. ಈ ಶಿಕ್ಷಕನಾದವನು ವಿದ್ಯಾರ್ಥಿಗಳ ಕಲಿಕಾ ಪಯಣದಲ್ಲಿ ಮಾರ್ಗದರ್ಶನ ನೀಡುವಂತಹ ಒಂದು ನಕ್ಷತ್ರದಂತೆ. ವಿದ್ಯಾರ್ಥಿಗಳ ಜೀವನದಲ್ಲಿ ಅವರ ಭವಿಷ್ಯವನ್ನು ರೂಪಿಸುವಂತಹ ಉತ್ತಮ ಕಾಯಕವನ್ನು ಮಾಡುತ್ತಿರುವಂತಹ ಶಿಕ್ಷಕರನ್ನು ಗುರುತಿಸುವುದು ನಿಮ್ಮೆಲ್ಲರ ನಮ್ಮ ಆದ್ಯ ಕರ್ತವ್ಯ. ಅಂತಹ ಪುಣ್ಯವಂತನಾದಂತಹ ಶಿಕ್ಷಕರ ಸ್ಥಾನ ನಮಗೆ ದೊರೆತುದಕ್ಕಾಗಿ ನಾವು ಆ ಭಗವಂತನಿಗೆ ಖಂಡಿತವಾಗಿಯೂ ಸದಾ ಚಿರಋಣಿಗಳು. ಆತ್ಮೀಯರೇ, ಎಲ್ಲ ಶಿಕ್ಷಕರನ್ನು ಗುರುತಿಸುವಂತಹ ಒಂದು ವೇದಿಕೆಯಲ್ಲಿ ಗೌರವಿಸುವಂತಹ ಒಂದು ಸೌಭಾಗ್ಯ ನಮಗೆ ಈ ಶಿಕ್ಷಣ ಸಂಸ್ಥೆಯಲ್ಲಿ ಸದಾ ದೊರಕುತ್ತಿದೆ. ಇದಕ್ಕೆ ಮುಖ್ಯ ಕಾರಣ ಈ ಸಂಸ್ಥೆಯ ಮುಖ್ಯ ಗುರುಗಳು ಮಾರ್ಗದರ್ಶಕರು ಆಗಿರುವಂತಹ KMK ಮಂಜುನಾಡಿ ಸರ್ ಅವರು. ಅವರ ಈ ನಡವಳಿಕೆ, ಅವರ ವ್ಯಕ್ತಿತ್ವ ಹೇಗೆ ಇದೆ ಎಂಬುದನ್ನು ನಮಗೆ ಸೂಚಿಸ್ತಾ ಇದೆ. ಸರ್, ನಮಗೆ ಕೇವಲ ಒಂದು ಗುಲಾಬಿ ಹೂವನ್ನು ಕೊಟ್ಟು ಗೌರವಿಸಿದ್ರು ನಮಗೆ ಬಹಳ ಸಂತೃಪ್ತಿ ಆಗ್ತಾ ಇದೆ. ಕಾರಣ ಇಂಥ ಒಂದು ಉತ್ತಮ ಕಾಯಕವನ್ನು ಪ್ರತಿ ಬಾರಿಯೂ ನೀವು ಮಾಡುತ್ತಾ ಪ್ರತಿ ವರ್ಷ ನಮ್ಮೆಲ್ಲರನ್ನು ಸತ್ಕರಿಸ್ತಾ ಇದ್ದೀರಿ. ಹಾಗಾಗಿ ತಮ್ಮ ಜೀವನದಲ್ಲಿ ಇಂತಹ ಒಂದು ಸುಸಂದರ್ಭ ಹಾಗೆ ಇಂತಹ ಅನೇಕ ಉತ್ತಮ ಕಾರ್ಯಗಳನ್ನು ಸದಾ ತಾವು ಮಾಡಿಕೊಂಡು ಬರುವಂತೆ ಆ ಭಗವಂತನು ನಿಮಗೆ ಸದಾ ಸಹಾಯ ಹಸ್ತವನ್ನು ನೀಡಲಿ ಎಂಬುದಾಗಿ ನಾನು ಹಾರೈಸ್ತಾ ಅವಕಾಶಕ್ಕಾಗಿ ವಂದನೆ. ಶಿಕ್ಷಕರ ದಿನಾಚರಣೆಯನ್ನು ಇವತ್ತು ಬಹಳ ಎಲ್ಲ ಶಾಲೆಯ ತಮ್ಮ ಅಧೀನದಲ್ಲಿರುವ ಎಲ್ಲ ಮುಖ್ಯ ಶಿಕ್ಷಕರನ್ನು ಕರೆದು ಒಂದು ಗೌರವಿಸುವಂಥ ಪರಿಪಾಠ ಈ ಶಾಲೆಯ ಒಂದು ಸಮಿತಿಗೂ ಹಾಗೂ ಅಲ್ಲಿಯ ಮುಖ್ಯ ಶಿಕ್ಷಕರಿಗೂ ಇರುವಂಥದ್ದು. ಇದು ಕೆಲವು ವರ್ಷಗಳಿಂದ ನಿರಂತರವಾಗಿ ನಡೀತಾ ಇದೆ. ಯಾವುದೇ ಒಂದು ಕಾರ್ಯಕ್ರಮ ಆದರೂ ಕೂಡ ಇಲ್ಲಿಯ ಮುಖ್ಯ ಶಿಕ್ಷಕರು ಎಲ್ಲರನ್ನು ಕರೆದು ಒಂದು ಗೌರವಿಸುವಂಥದ್ದು ನಾವು ಅವರಿಂದ ನೋಡಿ ಕಲಿಬೇಕಾದ ಒಂದು ಪಾಠ. ಅದರಲ್ಲೂ ವೈಯಕ್ತಿಕವಾಗಿ ಹೇಳೋದಾದರೆ ಪ್ರತಿಯೊಂದು ಕಾರ್ಯಕ್ರಮಕ್ಕೂ ಮೋಹನ ನೀನು ಬರಬೇಕು, ಮೋಹನ್ ನೀವು ಬನ್ನಿ ಅಂತ ಭಾಳ ಪ್ರೀತಿಯಿಂದ ಅವರು ಯಾವಾಗಲೂ ಕರೀತಾರೆ. ಆ ಪ್ರೀತಿಗೆ ನಾನು ಯಾವತ್ತೂ ಅವರಿಗೆ ಚಿರಋಣಿಯಾಗಿ ಇರ್ತೇನೆ. ಮತ್ತು ಮಕ್ಕಳೇ ನೀವು ಕೂಡ ಮುಂದಿನ ದಿನಗಳಲ್ಲಿ ಇಂತಹ ಉನ್ನತ ಹುದ್ದೆಗೆ ಏರಿ ನಿಮ್ಮ ಭವಿಷ್ಯದಲ್ಲಿ ಕೂಡ ಇಂತಹ ಸನ್ಮಾನವನ್ನು ಪಡೆಯುವಂಥ ವ್ಯಕ್ತಿಗಳಾಗಿ ನೀವು ಬೆಳಗಬೇಕು ಎಂಬ ಆಶಯವನ್ನು ವ್ಯಕ್ತಪಡಿಸುತ್ತಾ ಅವಕಾಶಕ್ಕಾಗಿ ವಂದಿಸುತ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೇನೆ. ನಮ್ಮ ಈ ಶಿಕ್ಷಕರ ದಿನಾಚರಣೆ ಅಚ್ಚುಕಟ್ಟಾಗಿ ನಿರ್ವಹಿಸಿದಂತಹ KMK ಸರ್ ಅವರಿಗೂ, ನಮ್ಮ ಶಿಕ್ಷಕ ವೃಂದದವರಿಗೂ, ನಮ್ಮ ಚಾರಿಟೇಬಲ್ ಟ್ರಸ್ಟ್ ಇದರ ಅಧೀನದ ಎಲ್ಲ ಮುಖ್ಯೋಪಾಧ್ಯಾಯ ಶಿಕ್ಷಕರಿಗೂ ಎಲ್ಲರಿಗೂ ನನ್ನ ಅಭಿನಂದನೆಯನ್ನು ಸಲ್ಲಿಸ್ತಾ ನನ್ನ 2 ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್. ಅಸ್ಸಲಾಮು ಅಲೈಕುಂ ಮತ್ತು ನಮಸ್ಕಾರಗಳು. ಹಜರತ್ ಸೈಯದ್ ಮದನಿ ಚಾರಿಟೇಬಲ್ ಟ್ರಸ್ಟ್ ಇದರ ಅಧೀನದಲ್ಲಿರುವಂತಹ ಸೈಯದ್ ಮದನಿ ಉರ್ದು ಕಿರಿಯ ಹಾಗೂ ಪ್ರೌಢಶಾಲೆಯ ಟೀಚರ್ಸ್ ಡೇ ಅಂದರೆ ಶಿಕ್ಷಕರ ದಿನಾಚರಣೆ ಸಮಾರಂಭದಲ್ಲಿರುವಂತಹ ವೇದಿಕೆಯಲ್ಲಿ ತಮ್ಮ ಎಲ್ಲ ಬಿಡುವನ್ನು ಬದಿಕೊಟ್ಟು ಎಂತಹ ಒಂದು ಉದ್ಯೋಗ ಇದ್ದರೂ ಕೂಡ
ಇದು ಮಕ್ಕಳ ಏಳಿಗೆಗೋಸ್ಕರ ತಮ್ಮ ಎಲ್ಲವನ್ನು ಬಿಟ್ಟು ಈ ಸಭೆಗೆ ಹಾಜರಿರುವಂತಹ ನಮ್ಮ ಚಾರಿಟೇಬಲ್ ಟ್ರಸ್ಟ್ನ ಉಪಾಧ್ಯಕ್ಷರ ಪಾರುಶಿ ವಚ್ಚನವರೇ, ಅದೇ ರೀತಿ ಕೋಶಾಧ್ಯಕ್ಷರಂತಹ ಫಾರೂಕ್ ಮುಖಚೇರಿಯವರೇ, ನಮ್ಮ ಹಿರಿಯರಾದ ಇಬ್ರಾಹಿಂ ಅಕ್ಕರವರೇ, ನಮ್ಮ ಶಾಲೆಯ ಸಂಚಾಲಕ ಇಸ್ಮಾಯಿಲ್ ರವರೇ, ಮೊಹಮ್ಮದ್ ಅಕ್ಕನವರೇ ಹಾಗೂ UD ಅಶ್ರಫ್ರವರೇ, ಮುಖ್ಯವಾಗಿ ನಮ್ಮ KMK ಮಂಜನಾಡಿ ಮತ್ತು ನಮ್ಮ ಹಜರತ್ ಎಲ್ಲ ಸಂಸ್ಥೆಯ ಮುಖ್ಯೋಪಾಧ್ಯಾಯರವರೇ ಹಾಗೂ ಇತರರು ಕೂಡ ಅವರು ಕರೆಯೋಲ ಕಟ್ಟಿದ್ದಾರೆ. ಹಾಗೂ ನನ್ನ ಮುಂದಿರುವಂತಹ ಶಿಕ್ಷಕಿಯಂದಿರೇ, ನನ್ನ ಪುಟಾಣಿ ಮಕ್ಕಳೇ, ಶಿಕ್ಷಕರ ದಿನಾಚರಣೆಯ ನಿಮಗೆಲ್ಲರಿಗೂ ಶುಭಾಶಯಗಳು. ನಾ ಇವತ್ತೇನು ಮಾತನಾಡಲಿಕ್ಕೆ ಹೋಗೋದಿಲ್ಲ ಏಕೆಂದರೆ ನಮ್ಮ ಈಗಾಗಲೇ ಹೇಳಿದಂತಹ ಮಾತು ಡಾಕ್ಟರ್ ಸರ್ವಪಲ್ಲಿ ರಾಧಾಕೃಷ್ಣ ಅವರ ಜನ್ಮದಿನ ಸೆಪ್ಟೆಂಬರ್ 5ರಂದು ಅವರು ಜನಿಸಿದರು. ಆ ದಿನವನ್ನು ಶಿಕ್ಷಕರ ದಿನಾಚರಣೆಯಾಗಿ ಮಾಡಬೇಕೆಂದು ಅವರ ಒಂದು ಮಾತು. ಆದರೆ ಈ ನಮ್ಮ ಮುಖ್ಯೋಪಾಧ್ಯಾಯರಾದಂತಹ KMK ಮಂಜನಾಡಿಯವರು ಇದರ ಸಂಪೂರ್ಣ ಒಂದು ಗೌರವವನ್ನು ಸಲ್ಲಿಸುವ ಸಲುವಾಗಿ, ಅಂದರೆ ಸೆಪ್ಟೆಂಬರ್ 5ರಂದು ಅವರು ತುಂಬ ಇದರಲ್ಲಿ ಅಧ್ಯಕ್ಷರಾಗಿದ್ದಾರೆ. ಶಿಕ್ಷಕರ ಇದು ವೃಂದದಲ್ಲಿ ಅನೇಕ ಕಡೆಗಳಲ್ಲಿ ಅಧ್ಯಕ್ಷರಾಗಿದ್ದಾರೆ. ಅವರಿಗೆ ಅನೇಕ ಕಡೆಯಲ್ಲಿ ಹೋಗ್ಲಿಕ್ಕಿರ್ತದೆ ಆ ದಿವಸ, ಏಕೆಂದರೆ ಅವರು ಹೋಗೋದು ಅನಿವಾರ್ಯವಾಗಿರ್ತದೆ. ಆದರೂ ಕೂಡ ಸೆಪ್ಟೆಂಬರ್ 5ಕ್ಕೆ ನಮ್ಮ ಮೊಹಮ್ಮದ್ ಮುಸ್ತಫಾ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರು ರಬ್ಬಿಲ್ ಅವಲ್ 12ರಂದು ಜನರಾಯಿತು, ಚಾಂದ್ 12ರಂದು. ಆ ಇಡೀ ತಿಂಗಳಲ್ಲಿ ನಾವು ಯಾವಾಗ ಬೇಕಾದರೆ ಅವರ ಜನನವನ್ನು ಕೊಂಡಾಡಬಹುದೆಂದು ನಮಗೆ ನಮ್ಮ ಧರ್ಮಗುರುಗಳು ತಿಳಿಸಿದ್ದಾರೆ. ಅದೇ ಕಾರಣದಿಂದಾಗಿ ನಾ ಭಾವಿಸ್ತಾ ಇದ್ದೇನೆ ಹೀಗೆ. ಅದೇ ಕಾರಣದಿಂದಾಗಿ ಸಂಪೂರ್ಣ ಗೌರವ ಸಲ್ಲುವ ಸಲುವಾಗಿ ನಮ್ಮ KMK ಮಂಜನಾಡಿಯವರು ಆ ದಿನವನ್ನು ಬಿಟ್ಟು ಬೇರೊಂದು ದಿನವನ್ನು ಗುರುತಿಸಿಕೊಂಡು ನಮ್ಮ ಶಿಕ್ಷಕರಿಗೆ ಗೌರವಿಸುವಂತಹ ಒಂದು ವಿಧಾನ. ನಿಮ್ಮ ಜೀವನದಲ್ಲಿ 3 ವ್ಯಕ್ತಿಗಳನ್ನು ಯಾವಾಗಲೂ ಮರೆಯಬೇಡಿ. ಒಂದು, ನಿಮಗೆ ಜನ್ಮ ಕೊಟ್ಟ ತಾಯಿ, ಮತ್ತು ನಿಮ್ಮ ಬದುಕನ್ನು ನಿರೂಪಿಸುವ ತಂದೆ, ಮತ್ತು ನಿಮಗೆ ವಿದ್ಯಾರ್ಜನೆಯನ್ನು ಮಾಡುವಂತಹ ಶಿಕ್ಷಕರು. ಈ 3 ಮಂದಿಯನ್ನು ಯಾವತ್ತೂ ನೀವು ಮರೆಯಬೇಡಿ. ಮರೀತೀರಾ? ಖಂಡಿತವಾಗಿಯೂ ಕೇಳುವುದಿಲ್ಲ. ಯಾಕೆಂದರೆ ನೀವು ಮುಂದೆ ಎಷ್ಟೋ ದೊಡ್ಡ ದೊಡ್ಡ ವ್ಯಕ್ತಿಗಳಾಗಲಿಕ್ಕಿದೆ. ಆದರೆ ಅದರಲ್ಲಿ ಒಂದು ಮಹತ್ತರವಾದಂತಹ ಒಂದು ಪಾತ್ರ ಇದ್ದರೆ ಅದು ಶಿಕ್ಷಕರ ಪಾತ್ರ. ಅದನ್ನು ಯಾವತ್ತೂ ಎಂದಿಗೂ ನೀವು ಮರೆಯಬೇಡಿ. ಅದೇ ರೀತಿ ನಿಮ್ಮ ತಂದೆ ತಾಯಿಗಳನ್ನು ಕೂಡ ಯಾವಾಗಲೂ ಗೌರವಿಸ್ತೀರಂತ ಭಾವಿಸ್ತಾ ನನ್ನ ಈ ಮಾತನ್ನು ಮುಕ್ತಾಯಗೊಳಿಸಿದೆ. ಜೈ ಹಿಂದ್, ಜೈ ಕರ್ನಾಟಕ. ನಮ್ಮ ಶಾಲಾ ವಿದ್ಯಾರ್ಥಿಗಳು ಶಿಕ್ಷಕ ದಿನಾಚರಣೆ ಪ್ರಯುಕ್ತ ಶಿಕ್ಷಕರಿಗೆ ಕೆಲವು ಆಟಗಳನ್ನು ಏರ್ಪಡಿಸಿದ್ದರು. ಇದರಲ್ಲಿ ವಿಜೇತರಾದವರಿಗೆ ಬಹುಮಾನ ವಿತರಣೆ. ಮೊದಲಿಗೆ ಶಾರ್ಟ್ ಪುಟ್ ಎಸೆತ. ಪ್ರಥಮ ಸ್ಥಾನ ಶಕೀಲಾ ಟೀಚರ್. ಈ ಬಹುಮಾನವನ್ನು UN ಇಬ್ರಾಹಿಂ ಅವರು ನೀಡಬೇಕು ಎಂದು ಕೇಳಿಕೊಳ್ತೇನೆ. ಪ್ರಥಮ ಸ್ಥಾನ ಮುಖ್ಯೋಪಾಧ್ಯಾಯರು. ದ್ವಿತೀಯ ಸ್ಥಾನ ಬಬಿತಾ ಟೀಚರ್. ತೃತೀಯ ಸ್ಥಾನ ಸುಮಾ ಟೀಚರ್. ಥ್ರೋಬಾಲ್ ಆಟದಲ್ಲಿ ಪ್ರಥಮ ಸ್ಥಾನ ವಿದ್ಯಾರ್ಥಿ. ದ್ವಿತೀಯ ಸ್ಥಾನ ಶಿಕ್ಷಕರು. ಅಧ್ಯಕ್ಷೀಯ ನುಡಿಗಳು. ಕ್ಲಸ್ಟರ್ ಮಟ್ಟದ ಅಧಿಕಾರಿ ವರ್ಗದ ಮೋಹನ್ ರವರೇ ಹಾಗೂ ಎಲ್ಲ ನಮ್ಮ ಪುಟ್ಟ ಮಕ್ಕಳೇ ಹಾಗೂ ಮಾಧ್ಯಮದ ಮಿತ್ರರೇ, ಇವತ್ತು ನಾವು ಶಿಕ್ಷಕರ ದಿನಾಚರಣೆಯನ್ನು ಆಚರಿಸ್ತಾ ಇದ್ದೇವೆ. ಬಹಳಷ್ಟು ವ್ಯವಸ್ಥೆಯನ್ನು ಮಕ್ಕಳಿಂದ ಶಿಕ್ಷಕರ ದಿನಾಚರಣೆಯನ್ನು ಆಚರಿಸುವಂಥ ಒಂದು ಕಾರ್ಯಕ್ರಮ. ಮಕ್ಕಳೇ, ಇಲ್ಲಿ ಸ್ವಲ್ಪ ಕೇಳಿ ದಯವಿಟ್ಟು.
ನೀವು ಮಾಡುವಂಥ ಈ ಕಾರ್ಯಕ್ರಮ ನೀವೆಷ್ಟು ಸೈಲೆನ್ಸ್ ಆಗಿರಬೇಕು, ಸೈಲೆನ್ಸ್ ಆಗಿದ್ದು ಜೀವನದಲ್ಲಿ ಶಿಸ್ತನ್ನು ಮೂಡಿಸಿಕೊಂಡು ಬರಬೇಕಾದಂಥ ನೀವು ನಿಮ್ಮ ಭವಿಷ್ಯತ್ತನ್ನು ರೂಪಿಸುವವರಾಗಿದ್ದಾರೆ ನಿಮ್ಮ ಶಿಕ್ಷಕರು ಅಲ್ವಾ? ಹಾಗಾಗಿ ನೀವೆಲ್ಲರೂ ಸೈಲೆನ್ಸ್ ಆಗಿದ್ದುಕೊಂಡು ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ಮುನ್ನಡೆಸಲು ಸಹಕಾರ ನೀಡಬೇಕು. ನಿಮ್ಮ ಭವಿಷ್ಯತ್ತನ್ನು ರೂಪಿಸುವಂಥ ಈ ಶಿಕ್ಷಕಿಯರು ಇವತ್ತು ನೀವು ಅವರಿಗೆ ಸನ್ಮಾನ ಮಾಡಿದ್ದೀರಾ. ನೀವು ಇವತ್ತು ಖರ್ಚು ವೆಚ್ಚಗಳನ್ನೆಲ್ಲ ನೀವು ನಿಮ್ಮ ಕಿಸೆಯಿಂದ ಭರಿಸಿಕೊಂಡು ನಿಮ್ಮ ಪೋಷಕರಿಂದ ಪಡೆದು ಈ ಶಿಕ್ಷಕರನ್ನು ಸನ್ಮಾನಿಸುವಂಥ ಒಂದು ಅಭೂತಪೂರ್ವ ಕಾರ್ಯಕ್ರಮವನ್ನು ಆಯೋಜಿಸಿದ್ದಕ್ಕೆ ನಿಮಗೆ ಮೊದಲಾಗಿ ನಾನು ಅಭಿನಂದನೆಯನ್ನು ಸಲ್ಲಿಸ್ತೇನೆ. ಹಾಗೆಯೇ ಒಂದು ಶಿಸ್ತುಬದ್ಧವಾದಂಥ ಕಾರ್ಯಕ್ರಮ, ಯಾಕಂತ ಹೇಳಿದರೆ ನನಗೆ ಬಹಳಷ್ಟು ಖುಷಿ ಆಗ್ತಾ ಇದೆ. ಯಾಕಂತ ಹೇಳಿದರೆ ಮಂತ್ರಿಮಂಡಲವನ್ನೇ ಇಲ್ಲಿ ಮಕ್ಕಳನ್ನು ಕಂಟ್ರೋಲ್ ಮಾಡಲಿಕ್ಕೆ, ಯಾಕಂತ ಹೇಳಿದರೆ ತಮ್ಮ ಸಹಪಾಠಿಗಳನ್ನು ಕಂಟ್ರೋಲ್ ಮಾಡಲಿಕ್ಕೆ ಅವರಿಂದಲೇ ರೂಪೀಕರಣಗೊಂಡಂಥ ಸಂಸತ್ತಿನ ಮೂಲಕ ಇವತ್ತು ಕಾರ್ಯಕ್ರಮವಾಗ್ತಾ ಇದೆ. ಅದಕ್ಕೆ ಮಗದೊಮ್ಮೆ ಅಭಿನಂದನೆಯನ್ನು ಸಲ್ಲಿಸಿ ನಾನು ಹೆಚ್ಚೇನು ಮಾತಾಡಲಿಕ್ಕೆ ಹೋಗುವುದಿಲ್ಲ. ಎಲ್ಲ ಶಿಕ್ಷಕಿಯರಿಗೂ ಈ ಸಂದರ್ಭದಲ್ಲಿ ಹೃತ್ಪೂರ್ವಕ ಅಭಿನಂದನೆ ಹಾಗೂ ಶುಭಾಶಯವನ್ನು ಕೋರುತ್ತಾ ನನ್ನೆರಡು ಮಾತನ್ನು ಮುಗಿಸ್ತಾ ಇದ್ದೇನೆ. ಜೈ ಹಿಂದ್, ಜೈ ಕರ್ನಾಟಕ. ಎಲ್ಲರಿಗೂ ವಂದನೆಗಳು. ಎಲ್ಲ ಶಿಕ್ಷಕ ವೃಂದದವರಿಗೆ ಶಿಕ್ಷಕ ದಿನಾಚರಣೆಯ ಶುಭಾಶಯಗಳು. ಈ ಕಾರ್ಯಕ್ರಮದ ಅಧ್ಯಕ್ಷ ಸ್ಥಾನವನ್ನು ವಹಿಸಿದ UH ಅಸೈನಾರ್ ಇವರಿಗೆ ನಮ್ಮ ಶಾಲಾ ಮುಖ್ಯೋಪಾಧ್ಯಾಯರ ಪರವಾಗಿ ತುಂಬ ಹೃದಯದ ಧನ್ಯವಾದಗಳು. ಹಾಗೂ ಈ ಕಾರ್ಯಕ್ರಮಕ್ಕೆ ಅತಿಥಿಗಳಾಗಿ ಆಗಮಿಸಿದ ಹಾಗೂ ಎಲ್ಲ ಶಿಕ್ಷಕರಿಗೆ ನಮ್ಮ ಶಾಲಾ ಮುಖ್ಯೋಪಾಧ್ಯಾಯರ ಪರವಾಗಿ ಹೃತ್ಪೂರ್ವಕ ಧನ್ಯವಾದಗಳು. ಅದೇ ರೀತಿ ಸೈಯದ್ ಮದನಿ ಚಾರಿಟೇಬಲ್ ಟ್ರಸ್ಟ್ನ ಎಲ್ಲ ಪದಾಧಿಕಾರಿಗಳಿಗೆ ಹಾಗೂ ಸದಸ್ಯರಿಗೆ ಮುಖ್ಯೋಪಾಧ್ಯಾಯರ ಪರವಾಗಿ ತುಂಬ ಹೃದಯದ ಧನ್ಯವಾದಗಳು. ಶಾಲಾಭಿವೃದ್ಧಿ ಸಮಿತಿಯ ಸಂಚಾಲಕರು ಹಾಗೂ ಎಲ್ಲ ಪದಾಧಿಕಾರಿಗಳಿಗೆ ಹಾಗೂ ಎಲ್ಲ ಸದಸ್ಯರಿಗೆ ಶಾಲಾ ಮುಖ್ಯೋಪಾಧ್ಯಾಯರ ಪರವಾಗಿ ಹೃತ್ಪೂರ್ವಕ ಧನ್ಯವಾದಗಳು. ನಮ್ಮ ಶಾಲಾ ಶಿಕ್ಷಕ ವೃಂದದವರಿಗೆ ಹಾಗೂ ಮುಖ್ಯೋಪಾಧ್ಯಾಯರಿಗೆ ಮಂತ್ರಿಮಂಡಲದ ಪರವಾಗಿ ತುಂಬ ಹೃದಯದ ಧನ್ಯವಾದಗಳು. ಶಿಕ್ಷಕ ದಿನಾಚರಣೆ ಏರ್ಪಡಿಸಿದ ನಮ್ಮ ಶಾಲಾ ಮಂತ್ರಿಮಂಡಲಕ್ಕೆ ಹಾಗೂ ಎಲ್ಲ ವಿದ್ಯಾರ್ಥಿಗಳಿಗೆ ಮುಖ್ಯೋಪಾಧ್ಯಾಯರ ಪರವಾಗಿ ಹೃದಯ ಸ್ಪರ್ಶಿ ಧನ್ಯವಾದಗಳು. ನಮ್ಮ ಶಾಲಾ ಹಳೆ ವಿದ್ಯಾರ್ಥಿಗಳಿಗೆ ಶಾಲೆಯ ಪರವಾಗಿ ತುಂಬ ಹೃದಯದ ಧನ್ಯವಾದಗಳು. ಹಾಗೂ ಛಾಯಾಗ್ರಾಹಕರಿಗೆ ಹಾಗೂ ಪತ್ರಿಕೆಯವರಿಗೆ ಮುಖ್ಯೋಪಾಧ್ಯಾಯರ ಪರವಾಗಿ ತುಂಬ ಹೃದಯದ ಧನ್ಯವಾದಗಳು. ಈ ಕಾರ್ಯಕ್ರಮಕ್ಕೆ ಪ್ರತ್ಯಕ್ಷವಾಗಿ ಹಾಗೂ ಪರೋಕ್ಷವಾಗಿ ಸಹಕರಿಸಿದ ಎಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು. ಈಗ ನಾವು ನಮ್ಮ ಅಡುಗೆ ಸಹಾಯಕರನ್ನು ಗೌರವಿಸುವಾಗ ಒಬ್ಬರು ಬಂದಿರಲಿಲ್ಲ, ಈಗ ಬಂದಿದ್ದಾರೆ. ಶ್ರೀಮತಿ ಸಂಧ್ಯಾ ಇವರಿಗೆ ಈ ಗೌರವವನ್ನು ನಾವು ಸಲ್ಲಿಸ್ತಾ ಇದ್ದೇವೆ. ಸಂಧ್ಯಾ ಬನ್ನಿ ಬಾ. ಸರಿ, ಎಲ್ಲರಿಗೂ ಧನ್ಯವಾದವನ್ನು ಹೇಳಿದ್ದಾರೆ. ನಿಜವಾಗಿ ಇವತ್ತು ನನ್ನ ಆಟ್ಸಪ್ ಮತ್ತು ಜೋರಾದ ಧನ್ಯವಾದ ನನ್ನ. ಎಸ್, ವೆರಿ ಗುಡ್, ಸಾಕು. ಯಾಕಂದರೆ ಸಭೆಯನ್ನು ಕಂಟ್ರೋಲ್ ಮಾಡಿದವರೇ ನೀವು, ನಾವಲ್ಲ. ಯಾವ ಟೀಚರು ಬೆತ್ತ ಹಿಡಿಯಲಿಲ್ಲ. ಬೆತ್ತ ಹಿಡಿಯದಂಥ ಒಂದು ಕಾರ್ಯಕ್ರಮ ಅಂತ ಹೇಳಿದರೆ ಶಿಕ್ಷಕ ದಿನಾಚರಣೆ.